ಪ್ರೆಸಿಡೆಂಟ್ ಶಿಲ್ಪಾ ಉಳ್ಳ ಬಂದಿದ್ರೆ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಲಯನ್ 317 ಡಿ ವಲಯ 3 ಇದರ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು ಆಗಿದ್ದಾರೆ ಲಯನ್ KC ನಾರಾಯಣನ್ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ಪ್ರಾಂತ್ಯ 4ರ ಅಧ್ಯಕ್ಷರು ಲಯನ್ ರಾಧಾಕೃಷ್ಣ ರೈ ಇವರನ್ನು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಜಿಲ್ಲಾ ಸಂಪುಟದ ಪದಾಧಿಕಾರಿಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಜಿಲ್ಲಾ ಸಂಪುಟದ ಕಾರ್ಯದರ್ಶಿ ಲಯನ್ ವಿಜಯ ವಿಷ್ಣುಮಯ್ಯ, ಲಯನ್ ಕೋಶಾಧಿಕಾರಿ ಲಯನ್ ಹರೀಶ್ ಶೆಟ್ಟಿ, 2ನೇ ಉಪರಾಜ್ಯಪಾಲರು ಲಯನ್ ವಶಲ್ ಶೆಟ್ಟಿ, 1ನೇ ಉಪರಾಜ್ಯಪಾಲರು ಲಯನ್ ಗೀತ್ ಪ್ರಕಾಶ್, ಹಾಗೆ ನಮ್ಮ ನಿರ್ಗಮನ ರಾಜ್ಯಪಾಲರು ಲಯನ್ ದೇವದಾಸ್ ಭಂಡಾರಿ ಇವರುಗಳೆಲ್ಲರ ನಿರೀಕ್ಷೆಯಲ್ಲಿ ಸಂತೋಷ್ ಕುಮಾರ್ ಶಾಸ್ತ್ರಿ ಇವರುಗಳನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಲಯನ್ ಸಂದೀಪ್ ಹೆಗ್ಡೆ ಮತ್ತು ಲಯನ್ ಗೀತಾ ಹೆಗ್ಡೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯೊಂದಿಗೆ ನಮ್ಮ ಈ ಒಂದು ಅತ್ಯಂತ ಹಿರಿಯ ಲಯನ್ಸ್ ದಂಪತಿಗಳಿಗೆ ಸ್ವಾಗತ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ I, Lion KC Narayan, President of Chota Mangalore, call the meeting to order. ಸಂಪ್ರದಾಯದಂತೆ ಮುಂದುವರಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮ ಆರಂಭವಾಗಬೇಕಿದ್ದರೆ ಪ್ರಾರ್ಥನೆ ಎನ್ನುವುದು ಅಗತ್ಯ. ಇದೀಗ ಲಯನ್ಸ್ ಸಂಪ್ರದಾಯದ ಪ್ರಾರ್ಥನೆಯನ್ನು ನೆರವೇರಿಸಬೇಕಾಗಿ ಶ್ರೀಮತಿ ಲಯನ್ ಸರಿತಾ ಮಹೇಶ್. And break bread at the table. I give a million thanks to God to know that I am able to meet their brothers and sisters, relax, play and sing, to hear the speakers of the day, the fine thoughts that they bring. I realize that I have a part in caring for the blind, also the underprivileged. Let's keep them all in mind. Now as we do our daily tasks, pray God we do them greatly, then liberty and intelligence will be our nation's safety. We salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibilities of a good citizen. His history written in letters of gold inspires us to put in good word for the fair name of our country. We declare our unflinching loyalty to our national flag and maintain that its course shall be our course, and that each individual amongst us shall make genuine efforts to add to its luster and glory and make it fly proudly aloft in the committee of nations. ಒಂದು ನಿಮಿಷದ ಮೌನ ಪ್ರಾರ್ಥನೆ. ಓಂ ಶಾಂತಿ ಶಾಂತಿ. ವಿಶೇಷವಾಗಿ ನಮ್ಮ ಈ ಛೋಟಾ ಮ್ಯಾಂಗ್ಳೂರನ್ನು ಕಳೆದ 27 ವರ್ಷದ ಹಿಂದೆ ಸ್ಥಾಪನೆ ಮಾಡಿರುವ ಪಿತಾಮಹ ಅಂತ ಹೇಳಬೇಕು. ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಭಾಳ ಸಂತೋಷದ ವಿಷಯ. ಮತ್ತು ಅವರ ಧರ್ಮಪತ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮುಂದಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಲಯನ್ಸ್ ಕ್ಲಬ್ನ ಬಂಧು ಮಿತ್ರರೇ, ಆಹ್ವಾನಿತರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಈ ದಿನ ಛೋಟಾ ಮ್ಯಾಂಗ್ಳೂರ್ ಲಯನ್ಸ್ ಕ್ಲಬ್ನ ಪದಗ್ರಹಣ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಲಯನ್ ಎಂ ಕವಿತಾ ಶಾಸ್ತ್ರಿ MJF ಮತ್ತು ಅವರ ಹಸ್ಬೆಂಡ್ ಲಯನ್ ಡಾಕ್ಟರ್ ಎಂ ಸಂತೋಷ್ ಕುಮಾರ್ ಶಾಸ್ತ್ರಿ PMJF ಇವರಿಗೆ ಛೋಟಾ ಮ್ಯಾಂಗ್ಳೂರ್ ಲಯನ್ಸ್ ಕ್ಲಬ್ನ ಪರವಾಗಿ ಆದರದ ಸುಸ್ವಾಗತ.
ವಂದನೆಗಳು. ಲಯನ್ KC ನಾರಾಯಣ. ಮೊದಲನೇದಾಗಿ ವಸಂತ್ ಕುಮಾರ್ ಅವರು ಪದವಿನಂಗಡಿಯ ನಿವಾಸಿಯಾಗಿದ್ದು, ಇವರ ಪತ್ನಿ ಕವಿತಾ ಹಾಗೂ ಮಕ್ಕಳು ಅದ್ವಿಕಾ ಮತ್ತು ಹವಿಕಾ. ಇವರು 8 ವರ್ಷದಿಂದ ರಿಲೈಗೇರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ವಸಂತ್ ಕುಮಾರ್ ಹಾಗೂ ಅವರ ಕುಟುಂಬದವರನ್ನು ಲಯನ್ಸ್ ಕುಟುಂಬಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಸಂಧ್ಯಾ ಅಡ್ಕ. ಸಂಧ್ಯಾರವರು ಕೋಟೆಕಾರ್ ನಿವಾಸಿಯಾಗಿದ್ದು, ಇವರ ಪತಿ ಪ್ರವೀಣ್ ಚಂದ್ರ. ಸಂಧ್ಯಾರವರು ಉತ್ತಮ ಕ್ರೀಡಾಪಟುವಾಗಿದ್ದು, ಖಾಸಗಿ ಶಾಲೆಯಲ್ಲಿ PT ಟೀಚರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಮಗಳು ಪ್ರಣವಿ ಅವರು ಈ ಬಾರಿ ರಿಯೋ ಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡಿದ್ದಾರೆ. ಸಂಧ್ಯಾ ಹಾಗೂ ಅವರ ಕುಟುಂಬದವರನ್ನು ಲಯನ್ಸ್ ಕುಟುಂಬಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ರಾಜೇಶ್ ಉಳ್ಳಾಳ್ರವರು ಸೌದಿ ಅರೇಬಿಯಲ್ಲಿ ಕೆಲಸ ಮಾಡುತ್ತಿದ್ದು, ಈಗ ಊರಲ್ಲಿ ವ್ಯವಹಾರ ಮಾಡುತ್ತಿದ್ದಾರೆ. ರಾಜೇಶ್ ಉಳ್ಳಾಳ್ ಅವರು ಮತ್ತು ಅವರ ಕುಟುಂಬದವರನ್ನು ಲಯನ್ಸ್ ಕುಟುಂಬಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. 2019-20 ಸಾಲಿಗೆ ಲಿಯೋ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಆಯ್ಕೆಯಾದಂತಹ ಇವರ ಪರಿಚಯವನ್ನು ನೀಡಲಿಕ್ಕಿದ್ದಾರೆ. ಲಯನ್ Year 2019-2020. I'm extremely happy to introduce our Leo treasurer, Master Nitin Acharya, who resides at Kolya. He is a very talented singer and an actor who has acted in Tulu short movies. He is leading a team called Team Different, and I wish him good luck for his new album song and also for the Lionistic year. Secondly, I introduce our Leo secretary, Miss Pranavi Uchil, daughter of Mr. Praveen Chandra and Mrs. Sandhya, residing at Adka, pursuing her engineering in computer science at Sahyadri College of Engineering and Management. She is actively involved in all our club activities since 2013. She has also participated in many cultural events held at District 317D. She is an athlete and a volleyball player as well. I wish our Leo President Avni Sham and her team all the very best. ಕೋಶಾಧಿಕಾರಿಯಾಗಿ ಲಯನ್ ಭಗವಂತ ದಾಸರ ಪರಿಚಯ. ದಿವಂಗತ ಶೇಷಪ್ಪ ಮತ್ತು ದಿವಂಗತ ರಾಧಾರವರ ಮೂರನೆಯ ಮಗನಾದ ಲಯನ್ ಭಗವಂತ ದಾಸರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಸುಮಾರು 30 ವರ್ಷಗಳವರೆಗೆ ಮಸ್ಕತ್ತಿನ ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯವೆಸಗಿ 2015ರಲ್ಲಿ ತಮ್ಮ ಹುಟ್ಟೂರಾದ ಮಂಗಳೂರಿಗೆ ಬಂದು ನೆಲೆಸಿದರು. ವೈಭವ್ ಎಜುಕೇಶನ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ತಮ್ಮದೇ ಆದ ಲಿಟ್ಲ್ LA ಕುತ್ತಾರ್ ಎಂಬ ಶಾಲೆಯನ್ನು ನಡೆಸುತ್ತಿದ್ದಾರೆ. ಪತಿಗೆ ತಕ್ಕ ಪತ್ನಿ ಲಯನ್ ಕವಿತಾ ಭಗವಂತದಾಸರು. ತಾವು ಮಸ್ಕತ್ತಿನಲ್ಲಿ ಶಾಲೆಯಲ್ಲಿ ಪಡೆದ ಕೆಲಸದ ಪರಿಣತಿಯಿಂದ ಪತಿಗೆ ಹೆಗಲಿಗೆ ಹೆಗಲು ಕೊಟ್ಟು ತನ್ನದೇ ಆದ ಕೌಶಲ್ಯತೆಯಿಂದ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದರೊಂದಿಗೆ ಪತಿಯೊಡನೆ ಲಯನಿಸಂಗೆ ಪಾದಾರ್ಪಣೆಗೊಂಡು ಲಯನೆಸ್ ಕ್ಲಬ್ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ದಂಪತಿಗಳಿಬ್ಬರು ಪ್ರತಿ ವರ್ಷದ ಮೊದಲಿಗೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಆರ್ಥಿಕ ನೆರವು, ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನಿತ್ತು ಹಲವಾರು ಮಕ್ಕಳ ಜೀವನಕ್ಕೆ ಆಶಾಕಿರಣವಾಗಿರುವರು. ಇವರಿಗೆ ಆರತಿಗೊಬ್ಬಳ ಮಗಳು ಕವನ BBM ಮುಗಿಸಿ ಸೂರಜ್ ಸಾಲಿಯಾನರವನ್ನು ವಿವಾಹಿತಳಾಗಿ ಮುದ್ದಿನ ಮೊಮ್ಮಗ ಆಯುಷ್ ನೊಂದಿಗೆ ಮುಂಬಯಿಯಲ್ಲಿ ವಾಸವಾಗಿದ್ದಾರೆ. ಕೀರ್ತಿಗೊಬ್ಬ ಮಗ ಭಾವಿಕ್ ದಾಸ್ ಮಣಿಪಾಲದ MITಯಲ್ಲಿ MTech ವ್ಯಾಸಂಗ ಮಾಡುತ್ತಿದ್ದಾರೆ. ಲಯನ್ ಭಗವಂತದಾಸರು ಸಂತೃಪ್ತ ಜೀವನದೊಂದಿಗೆ ಇದೀಗ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರಿನ ನೂತನ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿರುವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಶುಭವನ್ನು ಕೋರಿ ಅಭಿನಂದಿಸುತ್ತಿದ್ದೇನೆ. ಮುಂದೆ ನೂತನ ಕಾರ್ಯದರ್ಶಿಯಾಗಿ ಸೇವೆಯನ್ನು ನೀಡಲಿರುವವರು ಲಯನ್ ಸಂದೀಪ್ ಮಹಾಲೆ. ತಂದೆ ಪ್ರಕಾಶ್ ಮಹಾಲೆ ಮತ್ತು ತಾಯಿ ಜ್ಯೋತಿ ಮಹಾಲೆಯರ ಮುದ್ದಿನ ಮಗನಾದ ಸಂದೀಪ್ ಮಹಾಲೆಯವರು ತಮ್ಮ ವಿದ್ಯಾಭ್ಯಾಸವನ್ನು BCom ಪದವಿಯೊಂದಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದು ಸುಮಾರು 10 ವರ್ಷಗಳಿಂದ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಾ ತಮ್ಮಿಂದಾದ ಮಟ್ಟಿಗೆ ಜನಪರ ಸೇವೆಯನ್ನು ತೊಡಗಿಸಿಕೊಂಡಿರುವರು.
ಇವರು ದಿವ್ಯ ಮಹಾಲೆಯವರನ್ನು ತಮ್ಮ ಬಾಳ ಸಂಗಾತಿಯನ್ನಾಗಿಸಿ ಮುದ್ದಿನ ಧನುಷ್ ಮಹಾಲೆಯವರ ತಂದೆಯಾಗಿ ಸಂತೃಪ್ತ ಜೀವನ ನಡೆಸುತ್ತಿರುವರು. ಇದೀಗ ತಮ್ಮ ಸೇವಾ ಕಾರ್ಯಕ್ರಮವನ್ನು ಲಯನಿಸಂನಲ್ಲಿ ಅಳವಡಿಸಿಕೊಂಡು ಮುಂದಿನ 2019-20 ಅವಧಿಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಲಿರುವರು. ಅವರಿಗೆ ಶ್ರೀದೇವರ ರಕ್ಷೆ ಸದಾ ಇರಲಿ ಎಂದು ಹಾರೈಸಿ ಛೋಟಾ ಮ್ಯಾಂಗ್ಳೂರು ಇದರ ನೂತನ ಅಧ್ಯಕ್ಷರಾಗಿ ಆಸನವನ್ನು ಅಲಂಕರಿಸಲಿರುವಂತಹ ನಮಿತಾ ಶ್ಯಾಮ್ ಅವರು ಎದುರು ಬರಬೇಕಾಗಿತ್ತಲ್ಲ, ಅವರ ಪರಿಚಯ ಹೇಳುವಾಗ ಪರವಾಗಿಲ್ಲ. ನಮಿತಾ ಶ್ಯಾಮ್ ಇವರ ಕಿರು ಪರಿಚಯ ಇದೀಗ ನಿಮ್ಮ ಮುಂದೆ. ಅಸೈಗೋಳಿಯ ಮಂಜುನಾಥ್ ಸನೀಲ್ ಹಾಗೂ ಹರಣಾಕ್ಷಿ ದಂಪತಿಗಳ ಸುಪುತ್ರಿ ಹಾಗೂ ಮಂಗಳೂರಿನ ಪ್ರಖ್ಯಾತ ಸಾಯಿ ದೇವ್ ಜ್ಯೂಸ್ ಸೆಂಟರ್ ಇದರ ಮಾಲೀಕನಾಗಿರುವಂತಹ ಜಪ್ಪಿನ ಮೊಗರು ಶ್ಯಾಮ್ ಸುಂದರ್ ಅವರ ಧರ್ಮಪತ್ನಿಯಾಗಿರುತ್ತಾರೆ. MA ಇನ್ ಕನ್ನಡ ಎಕನಾಮಿಕ್ಸ್ ಆ್ಯಂಡ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ವಿದ್ಯಾರ್ಹತೆಯನ್ನು ಹೊಂದಿದವರಾಗಿದ್ದು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಉದ್ಯಮಿಯಾಗಿರುತ್ತಾರೆ ಹಾಗೂ ಲೇಡೀಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನು ನಡೆಸುತ್ತಿದ್ದಾರೆ. ಇವರ ಏಕಮಾತ್ರ ಪುತ್ರಿ ಅವನೀಶ್ ಶ್ಯಾಮ್ ಈಗಾಗಲೇ ಅವರ ಪರಿಚಯ ಆಗಿದೆ. ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈ ಪ್ರಸ್ತುತ ಸಾಲಿನ ಲಿಯೋ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾಳೆ. ಅದೇ ರೀತಿ ನಮಿತಾರವರು ಇಬ್ಬರು ಸಹೋದರರನ್ನು ಕೂಡ ಹೊಂದಿರುತ್ತಾರೆ. ಇದೀಗ 2013ರಲ್ಲಿ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರಿಗೆ ಸೇರ್ಪಡೆಯಾಗಿ 2 ಬಾರಿ ಕಾರ್ಯದರ್ಶಿಯಾಗಿಯೂ ಆ ಬಳಿಕ ಉಪಾಧ್ಯಕ್ಷೆಯಾಗಿ ತದನಂತರ 2018-19ರಲ್ಲಿ ಸ್ವಚ್ಛ ಭಾರತ್ ಇದರ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿಯೂ ಪ್ರತಿ ಹಂತಗಳಲ್ಲಿ ಅತ್ಯುತ್ತಮವಾದ ಕಾರ್ಯನಿರ್ವಹಣೆಯನ್ನು ಮಾಡಿ ನಮ್ಮ ಕ್ಲಬ್ಬಿನ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಇವರ ಸಾಮಾಜಿಕ ಚಟುವಟಿಕೆ ಯುವನ ಟ್ರಸ್ಟ್ ಕೊಣಜೆ ಇದರ ಸ್ಥಾಪನಾಧ್ಯಕ್ಷೆಯಾಗಿದ್ದು ಕಳೆದ 4 ವರ್ಷಗಳಿಂದ ಹಲವಾರು ಕುಟುಂಬಗಳಿಗೆ ಶಿಕ್ಷಣ ಹಾಗೂ ವೈದ್ಯಕೀಯ ಆರ್ಥಿಕ ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಮಂಗಳೂರು ಇದರ ಉಪಾಧ್ಯಕ್ಷೆಯಾಗಿರುತ್ತಾರೆ ಹಾಗೂ ಅಖಿಲ ಭಾರತ ಬಿಲ್ಲವ ಏಕೀಕರಣ ಮಹಿಳಾ ಸಮಿತಿ ಇದರ ಉಪಾಧ್ಯಕ್ಷೆಯು ಕೊಲ್ಯ ಬಿಲ್ಲವ ಸಂಘದ ಸದಸ್ಯೆಯಾಗಿದ್ದು ಸಾಮಾಜಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅದೇ ರೀತಿ ಇವರ ರಾಜಕೀಯ ಚಟುವಟಿಕೆ ಬಗ್ಗೆ ಹೇಳುವುದಾದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾಗಿ 1997ರಿಂದ ರಾಜಕೀಯ ಪ್ರವೇಶ ಮಾಡಿದಂಥ ಇವರು 2005ರಲ್ಲಿ ತಾಲೂಕು ಪಂಚಾಯತಿನ ಉಪಾಧ್ಯಕ್ಷೆಯಾಗಿ ಪ್ರಪ್ರಥಮ ಬಾರಿಗೆ ಕೊಣಾಜೆ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ಸದಸ್ಯೆಯಾಗಿ ತದನಂತರ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯೆಯಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿರುವಂತಹ ಡೈನಾಮಿಕ್ ಲೀಡರ್ ಇವರು. ಕಡಬ ವ್ಯಾಸರಾವ್ ಮತ್ತು ಕೆ ಪ್ರಭಾರಾವ್ ಇವರ 3ನೇ ಮಗಳಾಗಿ ಜನಿಸಿದ ಕವಿತಾ ಶಾಸ್ತ್ರಿ ನಂತರ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದು ದೂರದ ಮುಂಬಯಿಯಲ್ಲಿ. ಶಾಲಾ ಕಾಲೇಜು ದಿನಗಳಲ್ಲಿ ಅತ್ಯುತ್ತಮ ನಾಯಕಿಯಾಗಿ ರೂಪುಗೊಂಡು 1973ರಲ್ಲಿ ನಮ್ಮ ಜಿಲ್ಲೆ 324D ಇದರ ಮಾಜಿ ರಾಜ್ಯಪಾಲರಾದ ಸುಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ ಲಯನ್ ಸಂತೋಷ್ ಕುಮಾರ್ ಶಾಸ್ತ್ರಿಯವರ ಬಾಳ ಸಂಗಾತಿಯಾದರು. ಸಾಧಿಸುವ ಛಲ ಮನಸ್ಸು ಇದ್ದರೆ ಯಾವುದೇ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲಬಹುದೆನ್ನುವುದಕ್ಕೆ ನಿದರ್ಶನ ಈ ಕವಿತಾ ಶಾಸ್ತ್ರಿ. ಗುಜರಾತ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸುಮಾರು 30 ವರ್ಷಗಳಿಂದ ಅತ್ಯುತ್ತಮ ಶಿಕ್ಷಕಿಯಾಗಿ ಪ್ರಸ್ತುತ ಗುಜರಾತ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗೌರವ ಸಲಹೆಗಾರರಾಗಿ ನೇಮಕಗೊಂಡಿರುತ್ತಾರೆ. ಇವರ ಲಯನ್ಸ್ ಜೀವನ 1977-78ರಲ್ಲಿ ಮಂಗಳೂರು ಲಯನ್ಸ್ ಕ್ಲಬ್ನ ಸದಸ್ಯರಾಗಿ ಸೇರ್ಪಡೆಗೊಂಡು 87-88ರಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷೆಯಾದರು. 1995-96ರಲ್ಲಿ ಜಿಲ್ಲಾ ಲಯನ್ಸ್ನ ಕೋಆರ್ಡಿನೇಟರ್ ಆಗಿ ತನ್ನ ವಿಶಿಷ್ಟ ಸೇವೆಗಳ ಮೂಲಕ ಅತ್ಯುತ್ತಮ ನಾಯಕ ಎಂಬುದನ್ನು ಸಾಬೀತುಗೊಳಿಸಿದವರು ಲಯನ್ ಕವಿತಾ ಶಾಸ್ತ್ರಿಯವರು. 1977-78ರಲ್ಲಿ ಇಡೀ ಲಯನ್ಸ್ ಜಿಲ್ಲೆಗೆ ಮಾದರಿ ಮತ್ತು ಅಪರೂಪದ ವ್ಯಕ್ತಿ ಅಜಾತ ಶಸ್ತ್ರು ಎಂದೇ ಪ್ರಸಿದ್ಧರಾಗಿದ್ದ ಮಾವ ಲಯನ್ ಡಾಕ್ಟರ್ MC ಶಾಸ್ತ್ರಿಯವರು ಜಿಲ್ಲಾ ರಾಜ್ಯಪಾಲರಾಗಿ ಆಯ್ಕೆಗೊಂಡಾಗ ಕವಿತಾ ಶಾಸ್ತ್ರಿ ಲಯನಿಸಮ್ಗೆ ತನ್ನನ್ನು ತಾನು ಪೂರ್ಣವಾಗಿ ತೊಡಗಿಸಿಕೊಂಡರು. ಆ ಬಳಿಕ 1999-2000 ಇವರ ಪಾಳಿಗೆ ಇನ್ನೊಂದು ಗರಿ ಮಾಡಿಸಿದ ಕೀರ್ತಿ. ಪತಿ ಡಾಕ್ಟರ್ ಸಂತೋಷ್ ಕುಮಾರ್ ಶಾಸ್ತ್ರಿ ಅವರು ಜಿಲ್ಲಾ ರಾಜ್ಯಪಾಲರ ಆಯ್ಕೆಯಾದಾಗ ಒಬ್ಬ ಪತ್ನಿಯಾಗಿ ಗೆಳತಿಯಾಗಿ
ಸಲಹೆಗಾರ್ತಿಯಾಗಿ ಪ್ರೇರಕೆಯಾಗಿ ತನ್ನೆಲ್ಲ ಸಹಕಾರವನ್ನು ನೀಡುವುದರೊಂದಿಗೆ 1992 ವರ್ಷವನ್ನು ಈಗಲೂ ಜನರು ಅತ್ಯಂತ ಯಶಸ್ವಿನ ವರ್ಷವೆಂದೇ ನೆನಪಿಸುವಂತೆ ಮಾಡಿದರು. ಮಾವ ಮತ್ತು ಪತಿ 27 ಹೊಸ ಲಯನ್ಸ್ ಕ್ಲಬ್ಗಳನ್ನು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಂತರದ ದಿನಗಳಲ್ಲಿ 2004ರಲ್ಲಿ ಕಾವೇರಿ ಲಯನ್ಸ್ ಕ್ಲಬ್ನ ಸದಸ್ಯೆಯಾಗಿ 2005-6ರಲ್ಲಿ ಕ್ಲಬ್ನ ಅಧ್ಯಕ್ಷೆಯಾಗಿ ಡಾಕ್ಟರ್ ಕೃಪಾ ಅಮರಾಳ್ವರ ಜಿಲ್ಲಾ ರಾಜ್ಯಪಾಲರು ಆಯ್ಕೆಯಾದಾಗ ಅವರ ಪದಗ್ರಹಣ ಕಾರ್ಯಕ್ರಮವನ್ನು ಜಿಲ್ಲೆಗೆ ಮಾದರಿ ಎನ್ನುವ ರೀತಿಯಲ್ಲಿ ನಡೆಸಿಕೊಟ್ಟು ತಾನೊಬ್ಬ ಸಮರ್ಥ ನಾಯಕಿಯೊಂದನ್ನು ರೂಪಿಸಿಕೊಟ್ಟಿದ್ದಾರೆ. 2013-14ರಲ್ಲಿ ದ್ವಿತೀಯ ರಾಜ್ಯಪಾಲರಾಗಿ, 2014-15ರಲ್ಲಿ ಪ್ರಥಮ ರಾಜ್ಯಪಾಲರಾಗಿ, 2015-16 ಸಾಲಿನಲ್ಲಿ 2ನೇ ಮಹಿಳಾ ರಾಜ್ಯಪಾಲರಾಗಿ ಆಯ್ಕೆಯಾಗುವುದರೊಂದಿಗೆ 2015-16ನೇ ಸಾಲಿನ ಮಲ್ಟಿಪಲ್ನ ಕೋಶಾಧಿಕಾರಿಯಾಗಿ ಆಯ್ಕೆಗೊಂಡಿದ್ದಾರೆ. ಯಾವುದೇ ಕಠಿಣ ಕಾರ್ಯವಿರಲಿ, ಸಮಸ್ಯೆಗಳಿರಲಿ ಎದರಿ ಅಂಜಿ ಕುಳಿತುಕೊಳ್ಳದೆ ಅವೆಲ್ಲವನ್ನು ತಾಳ್ಮೆಯಿಂದ ವ್ಯವಹರಿಸಿ ಒಡನಾಡಿಗಳ ನಾಡಿಮಿಡಿತವನ್ನು ತಿಳಿದು ಅದಕ್ಕೊಂದು ನಿರ್ದಿಷ್ಟ ರೂಪ ಕೊಡುವ ಆದರ್ಶ ಅಪರೂಪದ ಸಜ್ಜನಿಕೆಯ ಸಕಾರ ಮೂರ್ತಿ. ಎಲ್ಲಿಯೂ ಶಿಷ್ಟಾಚಾರದ ಎಲ್ಲೆಯನ್ನು ಮೀರದೆ ಪ್ರಾಮಾಣಿಕವಾಗಿ ಅವರ ಯಶಸ್ಸಿನ ಗುಟ್ಟು. ಯಾವುದೇ ಒತ್ತು ಗೊತ್ತಿಲ್ಲದೆ ನಮ್ಮ ಮನದ ಭಾವನೆಗಳನ್ನು ಹಂಚಿಕೊಳ್ಳಲು, ಸಮಸ್ಯೆಗಳಿಗೆ ಪರಿಹಾರ, ನಿರ್ಧಾರಗಳ ಆಯ್ಕೆಗಾಗಿ ಪ್ರತಿಯೊಬ್ಬರಿಗೆ ಸುಲಭವಾಗಿ ಸಿಗಬಹುದಾದ ನಮ್ಮವರು ನಮ್ಮ ಪ್ರೀತಿಯ ಲಯನ್ ಕವಿತಾ ಶಾಸ್ತ್ರಿ ಅವರು. ತನ್ನ ಸೇವಾ ಕೈಂಕರ್ಯವನ್ನು ಜೀವಗಳನ್ನು ಪ್ರಜ್ವಲಿಸುತ್ತಾ ಸಕಾರಾತ್ಮಕ ಬದಲಾವಣೆಯತ್ತ ಮುನ್ನಡೆಯನೆಂಬ ಧ್ಯೇಯ ವಾಕ್ಯದೊಂದಿಗೆ ತಮ್ಮೆಲ್ಲ ಆಶಾ ಆಕಾಂಕ್ಷೆಗಳನ್ನು ಸಕಾರಗೊಳಿಸುವತ್ತ ಮುನ್ನಡೆಯುತ್ತಿರುವ ಎಲ್ಲರೊಳಗೆ ಒಬ್ಬ ಸಾಮಾನ್ಯನಂತೆ ಗೋಚರಿಸಿ ತನ್ನದೇ ವಿಶಿಷ್ಟ ವ್ಯಕ್ತಿತ್ವದಿಂದ ಎಲ್ಲರಿಂದಲೂ ಅಸಾಮಾನ್ಯರವಾಗಿ ವಿಶೇಷವಾಗಿ ಗುರುತಿಸಿಕೊಳ್ಳುವರೇ ನಮ್ಮ ಜಿಲ್ಲೆ 317Dಯ ಮಾಜಿ ರಾಜ್ಯಪಾಲರಾದ ಕವಿತಾ ಶಾಸ್ತ್ರಿ ಅವರು. ವಿಷಯ ಹೇಳ್ತೇನೆ. ರಾಜೇಶ್ ಶೆಟ್ಟಿ ಅವ್ರದ್ದು ಹಾಗೂ ನಮಿತಾ ಶ್ಯಾಮ್ ವಾಸ್ ಮೈ ಸೆಕ್ರೆಟರಿ ಆ್ಯಂಡ್ ಐ ಥಿಂಕ್ ಸತೀಶ್ ಭಂಡಾರಿ ವಾಸ್ ಎ ಟ್ರೆಷರರ್ ವೆನ್ ಐ ವಾಸ್ ಎ ಡಿಸ್ಟ್ರಿಕ್ಟ್ ಗವರ್ನರ್ 2015-16 ಆಗ ಒಂದು ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ ಅಲ್ಲ ಪ್ರತಿ ವರ್ಷ ಒಳ್ಳೆ ಕೆಲಸ ಮಾಡ್ತಾರೆ. ಆ ವರ್ಷ ಅದೊಂದು ಅದ್ಭುತವಾದ ಕೆಲಸ ಮಾಡಿದರು. ಒಂದು ಕೆಲಸ ಏನಂದರೆ ಪಿಲ್ಲಾರ್ ಸ್ಕೂಲಲ್ಲಿ ಒಂದು ಲಯನ್ಸ್ ಆರೋಗ್ಯ ಕೇಂದ್ರ ಪ್ರಾರಂಭ ಮಾಡಿದರು. ಅದಲ್ಲದೆ ನೋಡಿ, ಈವನ್ ಫಾರ್ ಎ ಬಿಗ್ ಕ್ಲಬ್ ಲೈಕ್ ಕಾವೇರಿ ಕ್ಲಬ್, it is very difficult to have a place of your own. ಆ್ಯಂಡ್ ಪಿಲ್ಲಾರ್ ಸ್ಕೂಲಲ್ಲಿ ಅದೊಂದು ಫೌಂಡೇಶನ್ ಸ್ಟೋನ್ ಹಾಕಿ ಎಷ್ಟೋ ಖರ್ಚಿನಲ್ಲಿ ಲಯನ್ ರಾಜೇಶ್ ಶೆಟ್ಟಿ ಮತ್ತು ಅವರ ತಂಡದವರೊಂದು ಮಾಡಿದ ಕೆಲಸ ಯಾವಾಗಲೂ ನನಗೆ ನೆನಪು ಬರ್ತಾ ಇದೆ. ಅದಲ್ಲದೆ ವಾರ ವಾರ ಯಾವಾಗ ನೋಡಿದರೂ ರಾಜೇಶ್ ಶೆಟ್ಟಿ, ನಮಿತಾ ಶ್ಯಾಮ್, ಸತೀಶ್ ಭಂಡಾರಿ, ಮಲ್ಲಿಕಾ ಇವರು ಎಲ್ಲರೂ ಏನೇನು ಕಾರ್ಯಕ್ರಮಗಳನ್ನು, ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಇರ್ಬೋದು, ಟಾಕ್ಸ್ ಆನ್ ಅವೇರ್ನೆಸ್, ಹೌ ಟು ಫೇಸ್ ಯುವರ್ ಎಕ್ಸಾಮಿನೇಷನ್ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ನಿಜವಾಗಿಯೂ ಎಲ್ಲರೂ ದಯಮಾಡಿ ರಾಜೇಶ್ ಅಣ್ಣನಿಗೆ ಒಂದು ಒಳ್ಳೆಯ ಚಪ್ಪಾಳೆ ಹೊಡೆಯಿರಿ. ತದನಂತರ ಬಂದ ಎಲ್ಲ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಮಾಡಲಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಇವರಂದರೆ ನನ್ನ ಟೈಮಲ್ಲಿ ಇದ್ದದ್ರಿಂದ ನನಗೆ ಸ್ವಲ್ಪ ನೆನಪು ಜಾಸ್ತಿ. ಲಯನಿಸಮ್ ಅಂದರೆ ಎಂಥದ್ದು? ಇವತ್ತೊಂದು 4 ಜನ ಇಲ್ಲಿ ಹೊಸ ಲಯನ್ಸ್ ಸೇರ್ಪಡೆ ಮಾಡಲಿಕ್ಕಿದ್ದೀರಿ. ವಾಟ್ ಈಸ್ ದಿಸ್ ಲಯನಿಸಮ್? ವೈ ಆರ್ ವಿ ಜಾಯ್ನಿಂಗ್ ದ ಲಯನ್ಸ್ ಕ್ಲಬ್ ಆಫ್ ಛೋಟಾ ಮ್ಯಾಂಗ್ಳೂರ್ ಅಂತ ಒಂದು ಐಡಿಯಾ ಬರ್ಬೋದು. ಆರ್ ದೇರ್ ಎನಿ ನಾನ್ ಲಯನ್ಸ್ ಹಿಯರ್? ದಯಮಾಡಿ ಕೈ ಎತ್ತಿ ಯಾರೆಲ್ಲ ನಾನ್ ಲಯನ್ಸ್ ಇದ್ದೀರಿ ಇಲ್ಲಿ, ಇನ್ನೂ ಸೇರ್ಪಡೆ ಆಗುವವರು. ಮೇ ಬಿ ಇನ್ ದ ನೆಕ್ಸ್ಟ್ ಇಯರ್ ಯು ವಿಲ್ ಜಾಯಿನ್ ದ ಲಯನ್ಸ್ ಕ್ಲಬ್ ಆಫ್ ಛೋಟಾ ಮ್ಯಾಂಗ್ಳೂರ್. ಯಾಕೆ ಹೇಳ್ತಾ ಇದ್ದೇನೆಂದರೆ, ಲಯನಿಸಮ್ ಈಸ್ ಎನ್ ಆಪರ್ಚುನಿಟಿ. ಇದೊಂದು ನಮಗೆ ಒಂದು ಅವಕಾಶ. 1977ರಲ್ಲಿ ಡಾಕ್ಟರ್ ಶಾಸ್ತ್ರಿ ಅವರು ಲಯನ್ ಆಗುವಾಗ ನಾನು ಓರ್ವ ಲಯನೆಸ್ ಆಗಿದೆ. ಆದರೆ ನಾವು ಲಯನೆಸ್ ಆಗಿ ಆಗ ನಮಗೆ ಹೆಚ್ಚು ನಾವು ಹಣ ಖರ್ಚು ಎಲ್ಲ ಮಾಡಲಿಕ್ಕಿಲ್ಲ. ಹಣ ಖರ್ಚು ಮಾಡದೆ ಯಾವ ರೀತಿಯಲ್ಲಿ ಸೇವೆ ಮಾಡ್ಬೋದು ಅಂತ ನಾವು ಭಾಳಷ್ಟು ಸೇವೆ ಮಾಡಿದ್ದೇವೆ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರಲ್ಲಿ. ಆದ್ದರಿಂದ ಇದೊಂದು ಅವಕಾಶ ಯಾರು ನಮಗೆ ಕಲ್ಪಿಸಿಕೊಟ್ಟದಂದರೆ ಲಯನ್ ಮೆಲ್ವಿನ್ ಜೋನ್ಸ್. ದ ಫೌಂಡರ್ ಆಫ್ ಲಯನಿಸಮ್ ಇಸ್ ಲಯನ್ ಮೆಲ್ವಿನ್ ಜೋನ್ಸ್. ಅವರು ಯಾಕೆ ಮಾಡಿದ್ರಂದರೆ, ಅವರು ದೇವರ್ ಆಲ್ ಎ ವೆರಿ ರಿಚ್ ಕ್ಲಾಸ್. ಅವ್ರು ನೆನೆಸಿದ್ರು, ನಮ್ಮ ಇಷ್ಟು ಇನ್ಕಮಲ್ಲಿ 1% ತೆಗೆದು ನಾವು ಬಡವರಿಗೆ ನಾವು ಹಂಚಿದರೆ ಜಸ್ಟ್ ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಎ ಕಮ್ಯುನಿಟಿ ವಿ ಕ್ಯಾನ್ ಹ್ಯಾವ್. ಆದ್ದರಿಂದ ಪ್ರತಿಯೊಂದು ಏರಿಯಾದಲ್ಲಿ ಒಂದೊಂದು ಲಯನ್ಸ್ ಕ್ಲಬ್ ಮಾಡಿದರೆ, ದ ಫಸ್ಟ್ ಲಯನ್ಸ್ ಕ್ಲಬ್ ಆಫ್ ಅವರ್ ಡಿಸ್ಟ್ರಿಕ್ಟ್ ಈಸ್ ಅ ಲಯನ್ಸ್ ಕ್ಲಬ್ ಆಫ್ ಮ್ಯಾಂಗ್ಳೂರ್. ಮಂಗಳೂರಲ್ಲಿ ಮಲ್ಲಿಕಟ್ಟೆಯಲ್ಲಿ ನೀವು ನೋಡ್ಬೋದು ಲಯನ್ಸ್ ಸೇವಾ ಮಂದಿರ್ ಅಂತ ಇದೆ. ಅಲ್ಲಿ ನಮ್ಮದು ಎಲ್ಲ ಚಟುವಟಿಕೆಗಳು, ಸಾಧಾರಣ ಇಡೀ ಜಿಲ್ಲೆದು ಎಲ್ಲ ಚಟುವಟಿಕೆಗಳು ಅಲ್ಲಿಯೇ ಆಗೋದು. ಅಂದರೆ ಯು ಕ್ಯಾನ್ ಡೂ ಸೋ ಮಚ್
ವಿತ್ ಜಸ್ಟ್ ಎ ಲಿಟಲ್ ಮನಿ. ನಿಮಗೇನು ತುಂಬ ಹಣ ಬೇಕು ಅಂತ ಇಲ್ಲ. ಯಾವ ರೀತಿಯಲ್ಲಿ ಎಲ್ಲ ಕೆಲಸ ಮಾಡ್ಬೋದು, ಬಹಳಷ್ಟು ರೀತಿಗಳಿವೆ. ಅದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನ್ಯೂ ಮೆಂಬರ್ಸ್ ಓರಿಯೆಂಟೇಷನ್ ಇರ್ತದೆ, ಆದ್ದರಿಂದ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದೇ ಒಂದು ವಿಷಯ ಹೇಳ್ತೇನೆ ಅಂದರೆ 1.4 ಮಿಲಿಯನ್ ಪೀಪಲ್ ಲಯನ್ಸ್ ಆಲ್ ಓವರ್ ದ ವರ್ಲ್ಡ್, 210 ದೇಶಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. 46,000 ಕ್ಲಬ್ಗಳಿವೆ. ಇನ್ನು ಬರುವ ತಿಂಗಳಲ್ಲಿ ಗೊತ್ತಾಗ್ತದೆ ಎಕ್ಸಾಕ್ಟ್ಲಿ ಎಷ್ಟು ಕ್ಲಬ್ಸ್ ಇವೆ ಅಂತ ಗೊತ್ತಾಗುತ್ತೆ. ಭಾರತದಲ್ಲಿ ಅಂತೂ ವಿ ಆರ್ ಡೂಯಿಂಗ್ ವೆರಿ ವೆಲ್. ವಿ ಆರ್ ಸೆಕೆಂಡ್ ಇನ್ ದ ವರ್ಲ್ಡ್ ಆ್ಯಸ್ ಫಾರ್ ಆ್ಯಸ್ ಮೆಂಬರ್ಶಿಪ್ ಇಸ್ ಕನ್ಸರ್ನ್ಡ್. ಅದರಲ್ಲಿಯೂ ನಮ್ಮಲ್ಲಿ ಲೇಡೀಸ್ನವರು ಬಹಳಷ್ಟು ಬರ್ತಾ ಇದ್ದಾರೆ. ಈಗ ತಾನೇ ಇವತ್ತು 4 ಮೆಂಬರ್ಸ್ನಲ್ಲಿ 3 ಜನ ಲೇಡೀಸೇ ಇದ್ದಾರೆ. That itself is, more than 30% reservation. So that is really something great. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಫಾರ್ ಎ ಲೇಡಿ ಆಫ್ಟರ್ ದ ಏಜ್ ಆಫ್ 40, ಒಮ್ಮೆ ಮಕ್ಕಳು ದೊಡ್ಡದಾದ ಮೇಲೆ ಕಾಲೇಜಿಗೆಲ್ಲ ಹೋದ ಮೇಲೆ ವಿ ಹ್ಯಾವ್ ಸ್ವಲ್ಪ ಬಿಡು ಹೊತ್ತುಂಟು. ಮಧ್ಯಾಹ್ನ ನಾವು ಸ್ವಲ್ಪ ವಿ ಟೇಕ್ ಎ ಲಿಟಲ್ ರೆಸ್ಟ್. ಆ ನ್ಯಾಪ್ ಮಾಡುವ ಟೈಮ್ ಉಂಟಲ್ಲ, ನೀವು ಮಲಗುವ ಟೈಮ್, ಆಗ ಇಫ್ ಯು ಕ್ಯಾನ್ ವಿಸಿಟ್ ದ ಸ್ಕೂಲ್ಸ್, ಇಫ್ ಯು ಕ್ಯಾನ್ ವಿಸಿಟ್ ದ ಕಾಲೇಜಸ್, ಇಫ್ ಯು ಕ್ಯಾನ್ ಡೂ ಸಮ್ ಟ್ಯಾಲೆಂಟ್, ಪ್ರತಿಯೊಬ್ಬರಲ್ಲಿ ಒಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟನ್ನು ನೀವು ಹಂಚಿಕೊಂಡ್ರೆ ವಿತ್ ಯುವರ್ ಸೊಸೈಟಿ, ದೆನ್ ದ ಸೊಸೈಟಿ ವಿಲ್ ಬಿಕಮ್ ಅ ಬೆಟರ್ ಪ್ಲೇಸ್. ವೆರಿ ವೆರಿ ಸ್ಮಾಲ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು ಆಫ್ ಮೈ ಓನ್. ನಾನು ಓರ್ವ ಶಿಕ್ಷಕಿಯಾಗಿ ನಾನು ಏನೆಲ್ಲ ಮಾಡ್ಬೋದು, ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ವಾಟ್ ಆಲ್ ಐ ಕ್ಯಾನ್ ಡೂ. ಆರ್ ಇಫ್ ಯು ಆರ್ ಎ ಹೇರ್ ಸ್ಟೈಲಿಸ್ಟ್, ಯು ಆರ್ ಎ ಬ್ಯೂಟಿಷಿಯನ್, like Geeta Hegde. Geeta Hegde is a beautician. Now what can she do? She can train poor ladies. ಬಡವರನ್ನು ಕರೆದು ಒಂದು ಇಬ್ಬರನ್ನು ಟ್ರೈನ್ ಮಾಡಿದರೆ ಅವರಿಗೆ ಒಂದು ಜೀವನದಲ್ಲಿ ಒಂದು ಏನಾದರೂ ಆದಾಯ ಬರ್ತದೆ. ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ ನಿಮಗೆಲ್ಲರಿಗೂ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ದಿಸ್ ಅ ವೆರಿ ಲಾಂಗ್ ಪ್ರೋಸೆಸ್. ಇನ್ನು ಪ್ರತಿಯೊಬ್ಬರನ್ನು ಕರೆದು ಅವರವರ ಡ್ಯೂಟೀಸ್ ಹೇಳಲಿಕ್ಕುಂಟು. ಬಟ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಇಸ್, ಕ್ಯಾಲಿಫೋರ್ನಿಯಾದಲ್ಲಿ, ದಿಸ್ ಅ ರಿಯಲ್ ಲೈಫ್ ಸ್ಟೋರಿ. ಕ್ಯಾಲಿಫೋರ್ನಿಯಾ ಅಮೇರಿಕಾದಲ್ಲಿ ಒಬ್ಬ ಕೃಷಿಕರ ಇದ್ದ, ಅ ಫಾರ್ಮರ್. ಅವನು ಏನು ಮಾಡ್ತಾ ಇದ್ದ ಅಂದರೆ, ಪ್ರತಿ ವರ್ಷ ಹಿ ಈಸ್ ಟು ಗೆಟ್ ದ ಬೆಸ್ಟ್ ಅವಾರ್ಡ್ ಫಾರ್ ದ ಬೆಸ್ಟ್ ಗ್ರೋನ್ ಕ್ರಾಪ್ಸ್. ಅವನದ್ದು ಕ್ರಾಪ್ಸ್ ವರ್ ದ ಬೆಸ್ಟ್, ನೋಬಡಿ ಕುಡ್ ಬೀಟ್ ದ್ಯಾಟ್. ಆ್ಯಂಡ್ ಎವ್ರಿಬಡಿ ವಾಸ್ ಸರ್ಪ್ರೈಸ್. ಇದೇನು 5 ವರ್ಷದಿಂದ ಇವನಿಗೆ ಬರ್ತಾ ಇದೆಯಲ್ಲ ಪ್ರೈಸ್ ಅಂತ ಹೇಳಿ ಒಬ್ಬ ಜರ್ನಲಿಸ್ಟ್ ವೆಂಟ್ ಆ್ಯಂಡ್ ಇಂಟರ್ವ್ಯೂಡ್ ಹಿಮ್. ಆ್ಯಂಡ್ ಹಿ ಆಸ್ಕ್ಡ್ ಹಿಮ್, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್? ಸೊ ಆ ಫಾರ್ಮರ್ ಹೇಳಿದ ಏನಂದರೆ, ನನ್ನ ಎಕರೆ ಕಟ್ಟಲೆ ಜಾಗ ಇದೆ, ನನ್ನ ನೆಕ್ಸ್ಟ್ ನೇಬರ್ ಅವನದ್ದು ಜಾಗ ಇದೆ, ಆಮೇಲೆ ಸುತ್ತಮುತ್ತಲೂ ಒಂದು 5-6 ನನ್ನ ಹಾಗೆಯೇ ಕೃಷಿಕರಿದ್ದಾರೆ. ಸೊ ನಾನು ಏನು ಮಾಡೋದಂದರೆ, ನನ್ನ ಕ್ರಾಪ್ಸ್ ಬಂದ ಮೇಲೆ ಅದರಲ್ಲಿ ಇದ್ದ ಬೀಜಗಳು, ದ ಬೆಸ್ಟ್ ಸೀಡ್ಸ್, ಅದರಲ್ಲಿ ಹೆಕ್ಕಿ ನಾನು ಬೆಸ್ಟ್ ಸೀಡ್ಸನ್ನು ಅವರಿಗೆಲ್ಲ ಹಂಚ್ತೇನೆ. ಯಾರಾದರೂ ಹುಚ್ಚರು ಅಂತ ಹೇಳಿ ಯಾರಲ್ಲ, ಯಾಕೆಂದರೆ ವಿ ಆಲ್ವೇಸ್ ಗಿವ್ ದ ವರ್ಸ್ಟ್ ಥಿಂಗ್ಸ್ ಟು ಅದರ್ಸ್, ವಿ ನೆವರ್ ಗಿವ್ ದ ಬೆಸ್ಟ್. ಬಟ್ ಹಿಯರ್ ವಾಸ್ ಎ ಫಾರ್ಮರ್ ಹೂ ಗೇವ್ ದ ಬೆಸ್ಟ್. ಯಾಕೆ ಹೇಳಿ? ಬಿಕಾಸ್ ವೆನ್ ದೆರ್ ಇಸ್ ಕ್ರಾಸ್ ಪಾಲಿನೇಷನ್, he says, even my neighbors started giving me the best pollen grains. If I would have given them, or if they would have grown weaker crops, ಏನಾಗ್ತಿತ್ತು ನೋಡಿ, ನನ್ನ ಕ್ರಾಪ್ಸ್ would have become weaker. ಆದ್ದರಿಂದ ನಾವು ಬೇರೆಯವರ ಜೊತೆ ಒಳ್ಳೆಯದನ್ನು ಹಂಚುವಾಗ ಏನಾಗ್ತದೆ, ಇಡೀ ಪರಿಸರವೇ ಒಂದು ಬದಲಾವಣೆ ಆಗ್ತದೆ. ಇದು ನಾವು ಲಯನ್ಸ್ನವರು ಮಾಡೋದು. ನಮ್ಮ ಪರಿಸರ ಒಳ್ಳೆಯದಾಗಬೇಕು, ಅದು ಸ್ವಚ್ಛತಾ ಅಭಿಯಾನ ಇರ್ಬೋದು, ಅಥವಾ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಇರ್ಬೋದು, ಮನೆ ಕಟ್ಟಿಸಿ ಕೊಡುವುದು ಇರ್ಬೋದು. ನಮ್ಮ ಪರಿಸರದಲ್ಲಿ ಯಾರಿದ್ದಾರ, ಬಡವರು ಇರ್ಬೋದು ಅಥವಾ ಹೆಚ್ಚು ಅವಕಾಶ ಇಲ್ಲದವರು ಇರ್ಬೋದು, ಅವರಿಗೆಲ್ಲ ನಾವು ಒಳ್ಳೆಯದನ್ನು ಮಾಡಿದರೆ ಖಂಡಿತವಾಗಿಯೂ ಛೋಟಾ ಮ್ಯಾಂಗ್ಳೂರ್ ಇಟ್ ಸೆಲ್ಫ್ ಈಸ್ ಗೋಯಿಂಗ್ ಟು ಬಿ ಎ ವಂಡರ್ಫುಲ್ ಪ್ಲೇಸ್ ಟು ಲಿವ್ ಇನ್. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಲಯನ್ಸ್ನವರು ಮಾಡೋದೇನೆಂದರೆ, ನಮ್ಮಲ್ಲಿ ನಮ್ಮ ನೇಬರ್ಸ್ನವರು, ನಮ್ಮ ಪರಿಸರದವರು ಯಾರು ಸ್ವಲ್ಪ ಸಫರಿಂಗ್ ಇದ್ದಾರೆ, ಮಕ್ಕಳಿರ್ಬೋದು, ವಿ ಗಿವ್ ದೆಮ್ ದೇರ್ ಸ್ಕೂಲ್ ಫೀಸ್, ಅಥವಾ ಬೇರೆಯವರು ಯಾರಾದರೂ ಇರ್ಬೋದು, ಅವರಿಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಿ ವಿ ಬಿಕಮ್
we become better people, we grow, and along with us, we allow others to grow. ನಿಮ್ಮ ಹತ್ರ ಬರಬಾರ್ದು, ನೀವಾಗಿಯೇ ಜುಲೈಗೆ ಬಂದು ನಿಮ್ಮ ಚೆಕ್ ಕೊಡಬೇಕು. ಈ ಕೆಲಸ ನೀವು ಮಾಡ್ತೀರಾ? ಓಕೆ, ಅದೊಂದು. ಎರಡನೇ ಕೆಲಸ, ಕ್ಲಬ್ನಲ್ಲಿ ತುಂಬ ಕಾರ್ಯಕ್ರಮಗಳಾಗ್ತಾ ಇರ್ತದೆ. ನೀವು ಎಲ್ಲರೂ ಕುಟುಂಬ ಸಮೇತ ಬರಬೇಕು. ಡಿಸ್ಟ್ರಿಕ್ಟಲ್ಲಿ ಕೆಲವು ಪ್ರೋಗ್ರಾಮ್ಸ್ ಆಗ್ತದೆ, ಝೋನಲ್ ಲೆವೆಲಲ್ಲಿ ಪ್ರೋಗ್ರಾಮ್ ಆಗ್ತದೆ. ಒಂದು ವರ್ಷದಲ್ಲಿ ಒಂದು 5-6 ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ಸ್ವಲ್ಪ ಖರ್ಚಿದೆ. ಖರ್ಚು ಇಲ್ಲದೆ ಸಹ ಬರ್ಬೋದು, ಎಲ್ಲರ ಜೊತೆ ಬರ್ಬೋದು. ಬಟ್ ಒಂದು ಸ್ವಲ್ಪ ಸಣ್ಣ ಒಂದು ಸಬ್ಸ್ಕ್ರಿಪ್ಷನ್ ಇರ್ತದೆ ಅಥವಾ ರಿಜಿಸ್ಟ್ರೇಷನ್ ಅಂತ ಇರ್ತದೆ, ಅದಕ್ಕೆ ಕೊಟ್ಟು ತಾವು ಬರಬೇಕು. ಇಷ್ಟು ಖರ್ಚು ಇದೆ. ಇನ್ನು ನೀವು ಮೆಂಬರ್ ಆಗಲಿಕ್ಕೆ ಇಚ್ಛಿಸ್ತೀರಾ? ಇನ್ ಸ್ಪೈಟ್ ಆಫ್ ಆಲ್ ದಿಸ್, oh, you already paid. Excellent. Please give them a big hand. Excellent. Already paid. Yeah. Because this is one place where we all get a pinch. Oh, prati varsha katbeka, we always feel. But it is just a very small amount. ನೀವು ಎಷ್ಟು ನೀವು ಅರ್ನ್ ಮಾಡ್ತೀರಲ್ಲ, ಅದರಿಂದ ಒಂದು ಚಿಕ್ಕ ಒಂದು ವೆಚ್ಚವನ್ನು ನಾವು ತೆಗೆದು ನಾವು ಕ್ಲಬ್ಬಿಗೆ ಕೊಡ್ತೀರಿ. ಈ ಒಂದು ಕೆಲಸವನ್ನು ತಾವು ಮಾಡ್ತೀರಾದರೆ ದಯಮಾಡಿ ಕೈ ಎತ್ತಿ. ಎಸ್, and you have to take an oath. Okay, I will tell the oath, don't repeat, but just raise your hand. I tell your name, please. Do hereby accept membership in the Lions Club, Chota Mangalore, and further this membership explains how I have to participate in all the functions of the club. I further pledge myself. Pledge ಅಂದರೆ ಒಂದು ಖಂಡಿತವಾದ ಒಂದು ಏನು ಹೇಳ್ತೇವೆ ಕನ್ನಡದವರು, ಶಪಥ ತಗೊಳ್ತೇನೆ. ಏನಂದರೆ ಐ ವಿಲ್ ಪಾರ್ಟಿಸಿಪೇಟ್ ಇನ್ ಆಲ್ ದ ಫಂಕ್ಷನ್ಸ್ ಆಫ್ ದ ಕ್ಲಬ್, ದ ಡಿಸ್ಟ್ರಿಕ್ಟ್, ದ ಮಲ್ಟಿಪಲ್ ಆ್ಯಂಡ್ ದ ಇಂಟರ್ನ್ಯಾಷನಲ್. ದಯಮಾಡಿ ಇದನ್ನು ಮಾಡ್ತೀರಾದರೆ. Yes, ladies and gentlemen, here are the future lions of Lions Club of Chota Mangalore. I request you to kindly remain where you are. The sponsors, please come. The sponsors of Vasant Kumar, Sandhya, Saumya, Radha Krishna Shetty, Rajesh Ullal and Jyoti Rajesh, proud member of the Lions Club. Dayamadi, wherever you go, you wear this pin, you will be recognized everywhere. ನೀವು ನ್ಯಾಷನಲ್ ಹೈವೇ 66 ಕ್ಯಾಲಿಕಟ್ ಅಲ್ಲ ಟ್ರಿವೆಂಡ್ರಮ್ವರೆಗೆ ಹೋದರೆ ಸಹ ನಿಮಗೆ ಪ್ರತಿ ಬಸ್ ಸ್ಟಾಪಲ್ಲಿ ಒಂದು ಲಯನ್ಸ್ ಕ್ಲಬ್ ಸಿಗ್ತದೆ. ಆದ್ದರಿಂದ ದಯಮಾಡಿ ಈ ಪಿನ್ನನ್ನು ಹಾಕ್ಕೊಂಡೇ ಹೋಗಿ. ನಿಮಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ದೇರ್ ವಿಲ್ ಬಿ ಲಯನ್ಸ್. ಓ, ನೀವು ಲಯನ್ ಮೆಂಬರಾ? ಓಕೆ, ವಿ ವಿಲ್ ಹೆಲ್ಪ್ ಯು ಔಟ್ ಅಂತ ಹೇಳ್ತಾರೆ. ಈಗ ದಯಮಾಡಿ ಸ್ಪಾನ್ಸರ್ಸ್ನವರು ಒಂದು ಯು ಹ್ಯಾವ್ ಟು ಟೇಕ್ ಎನ್ ಓತ್. ಹ್ಯಾವಿಂಗ್ ಸ್ಪಾನ್ಸರ್ಡ್, ಅವರ ಹೆಸರು ಹೇಳಿ. Do hereby pledge to see that they participate in all the functions of the club. I shall see to it they attend meetings regularly and pay their dues in time. Also become a good lion like me. ಈ ಸಿಂಹಗಳನ್ನು ಟೇಮ್ ಮಾಡಬೇಕು. ಝೂನಲ್ಲಿ ಒಬ್ಬರು ಮಾಸ್ಟರ್ ಇರ್ತಾರಲ್ಲ, ಅದೇ ರೀತಿಯಲ್ಲಿ ಯು ಆರ್ ಎ ಟೇಮರ್. ಆ್ಯಂಡ್ ವೈ ಆರ್ ಯು ಕಾಲ್ಡ್ ಆಸ್ ಎ ಟೇಮರ್? ಎಲ್ಲರಿಗಿಂತ ಮುಂಚೆ ನೀವು ಬರಬೇಕು. 7 ಗಂಟೆಗೆ ಮೀಟಿಂಗ್ ಆದರೆ 6:45 ನೀವು ಇಲ್ಲಿ ಇರಬೇಕು. ಎಲ್ಲ ಕುರ್ಚಿಗಳೆಲ್ಲ ಸರಿಯಾಗಿದೆಯಾ, ಎಲ್ಲ ಟೇಬಲ್ ಎಲ್ಲ ಸೆಟ್ ಆಗಿದಾ ಅಂತ ತಾವು ನೋಡಬೇಕು. ಆಮೇಲೆ ನಿಮ್ಮಲ್ಲಿ ಈ ಬ್ಯಾನರ್ ಇರ್ಬೋದು, ನಿಮ್ಮಲ್ಲಿ ಗಾಂಗ್ ಗ್ಯಾವೆಲ್ ಇರ್ಬೋದು, ಅದರದ್ದೆಲ್ಲ ಕಸ್ಟೋಡಿಯನ್ ನೀವು, ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗ್ತದೆ. ಆಮೇಲೆ ಎಲ್ಲರದ್ದು ಊಟ ಎಲ್ಲ ಆದ ಮೇಲೆ ನೀವು ಲಾಸ್ಟಿಗೆ ಹೋಗಬೇಕು ಮನೆಗೆ. ಯಾಕೆಂದರೆ
ಯು ಹ್ಯಾವ್ ಟು ಸಿ ದ್ಯಾಟ್ ಆಲ್ ದ ಬಿಲ್ಸ್ ಹವ್ ಬೀನ್ ಪೇಯ್ಡ್. ಯಾರು ಗಲಾಟೆ ಮಾಡಬಾರ್ದು, ಆ ರೀತಿಯಲ್ಲಿ ತಾವು ಹೋಗಬೇಕು. ಸರ್, ಈ ಕೆಲಸವನ್ನು ತಾವು ಈ ವರ್ಷ ಮಾಡೋದಾದರೆ ದಯಮಾಡಿ ಎಸ್ ಅಂತ ಹೇಳಿ. ಎಸ್, ಅಲ್ಲೇ ನಿಲ್ಲಿ ಸರ್. ಟೇಲ್ ಟ್ವಿಸ್ಟರ್ ಲಯನ್ ಸರಿತಾ ಮಹೇಶ್, ಎಕ್ಸಲೆಂಟ್. ಮೇಡಮ್ ಇಲ್ಲಿ ಬನ್ನಿ. I have known Sarita Mahesh and Mahesh Kumar since almost, I think, is he a charter member? Mahesh Kumar? No, I have known them since so long, and I am very happy that this time a lady tail twister has come. Okay, Sarita, you know your duties? Yeah. Only thing is, there should be harmony in the club. ಎಲ್ಲರೂ ಪಾಪ ಭಾಳ ಕಷ್ಟ ಆಗಿ ಬಿಸ್ನೆಸ್ ಎಲ್ಲ ಮುಗಿಸಿ ಸಾಯಂಕಾಲ ಬರುವಾಗ ತುಂಬ ಭಾಳಷ್ಟು ಕಷ್ಟದಲ್ಲಿ ಇರ್ತಾರೆ. ಆಗ ಎಲ್ಲರನ್ನು ಚಂದದಲ್ಲಿ ನೋಡಿಕೊಂಡು ಹಾಡು ಹೇಳಲಿಕ್ಕೆ ಬಂದರೆ ಹಾಡು ಹೇಳಿ, ಅಥವಾ ಯಾರಾದರೂ ಹಾಡು ಹೇಳೋರು ಶೋಭಾ ಅವರಿದ್ದಾರೆ, ಅವ್ರ ಹತ್ರ ಒಂದು ಹಾಡು ಹೇಳಿಸಿ. ಲೆಟ್ ಎವ್ರಿಬಡಿ ಬಿ ಹ್ಯಾಪಿ. ದ್ಯಾಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಆರ್ ಅ ಪರ್ಸನ್ ಹೂ ಕೀಪ್ಸ್ ಎವ್ರಿಬಡಿ ಹ್ಯಾಪಿ. ಯು ಹ್ಯಾವ್ ಅನದರ್ ಡ್ಯೂಟಿ. ಯಾರಾದರೂ ಪಿನ್ ಹಾಕ್ಕೊಳ್ಳದೆ ಬಂದರೆ ಯು ಕ್ಯಾನ್ ಫೈನ್ ದೆಮ್. ಒಂದು 5 ರೂಪಾಯಿ ಜಾಸ್ತಿ ಹಾಕಬೇಡಿ, ಯಾಕೆಂದರೆ ದೇ ಶುಡ್ ನಾಟ್ ಫೀಲ್ ಬ್ಯಾಡ್. ಆದ್ದರಿಂದ ದಯಮಾಡಿ ಎಲ್ಲರೂ ಪಿನ್ ಹಾಕ್ಕೊಂಡು ಬರಬೇಕು. ಆಮೇಲೆ ರಾಂಗ್ ಪಾರ್ಕಿಂಗ್ ಮಾಡಿದರೆ ಅವರಿಗೊಂದು 25 ರೂಪಾಯಿ ಚಾರ್ಜ್ ಮಾಡ್ಬೋದು. ಯಾಕೆ ಗೊತ್ತುಂಟಾ? ನೀವು ರಾಂಗ್ ಪಾರ್ಕಿಂಗ್ ಮಾಡಿದ ಕೂಡಲೇ ಬೇರೆಯವರಿಗೆ ಕಷ್ಟ ಆಗ್ತದೆ. ಆದ್ದರಿಂದ ಯು ಕ್ಯಾನ್ ಚಾರ್ಜ್ ಎ ಲಿಟಲ್ ಮೋರ್. ಈ ರೀತಿಯಲ್ಲಿ ಯು ಕ್ಯಾನ್ ಫೈನ್. ಇಡೀ ಇಂಟರ್ನ್ಯಾಷನಲಲ್ಲಿ ಟೇಲ್ ಟ್ವಿಸ್ಟರ್ ಇಸ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಫೈನ್ ಎ ಲಯನ್ ಮೆಂಬರ್. ಯು ಕೆನಾಟ್ ಫೈನ್ ನಾನ್-ಲಯನ್ ಮೆಂಬರ್ಸ್. ನಾನ್-ಲಯನ್ಸ್ಗೆ ದಯಮಾಡಿ ಫೈನ್ ಮಾಡಬೇಡಿ. ಈ ಕೆಲಸವನ್ನು ತಾವು ಮಾಡೋದಾದರೆ ದಯಮಾಡಿ ಕೈ ಎತ್ತಿ ಎಸ್ ಅಂತ ಹೇಳಿ. ಎಸ್, ಓ ದೇರ್ ಯು ಆರ್. ವಿ ಹರ್ಡ್ ಅ ಲಾಟ್ ಅಬೌಟ್ ಭಗವಾನ್ ದಾಸ್ ಆ್ಯಂಡ್ ಯು, the kind of work that you have been doing abroad, and Mahesh is a very senior member and we know that he'll do a good job. So bulletin editors are the PRs. ನಿಮ್ಮಿಂದಾಗಿ ಎಲ್ಲ ಕಡೆಯಲ್ಲಿ ನೀವು ಏನೆಲ್ಲ ಒಳ್ಳೆ ಕೆಲಸ ಮಾಡ್ತೀರಾ ಅದೆಲ್ಲ ಹರಡ್ತದೆ. ಆ್ಯಂಡ್ ಇಫ್ ಯು ಕೀಪ್ ಇನ್ ಟಚ್ ವಿತ್ ವಿದ್ಯಾಧರ್ ಶೆಟ್ಟಿ, ಖಂಡಿತವಾಗಿಯೂ ಯು ವಿಲ್ ಹ್ಯಾವ್ ಅ ವೆರಿ ಗುಡ್ PR image. Sir, will you both do this to the best of your ability? Thank you. ಕ್ಲಬ್ PRO ವಿದ್ಯಾಧರ್ ಶೆಟ್ಟಿ, ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹೊಸ ಕುರಲ್ ಅಂತ ಹಿ ಹ್ಯಾಸ್ ಹಿಸ್ ಓನ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಸರ್, ನಾನು ನಿಮಗೆ ಏನು ಹೇಳುವುದಿಲ್ಲ, ಯಾಕೆಂದರೆ ನಾನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೇನೆ, ನಿಮ್ಮಿಂದಾಗಿ ಛೋಟಾ ಮ್ಯಾಂಗ್ಳೂರ್ ಕ್ಲಬ್ಬಿದ್ದು ಹೆಸರು ಬಹಳಷ್ಟು ಮೇಲೆ ಬಂದಿದೆ. ಆದ್ದರಿಂದ ಈ ಒಂದು ಒಳ್ಳೆಯ ಕೆಲಸವನ್ನು ತಾವು ಇನ್ನು ಮುಂದಕ್ಕೆ ನಡೆಸ್ತಾ ಹೋಗಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಲಯನ್ ಬಾಲಕೃಷ್ಣ ಶೆಟ್ಟಿ. ಲಯನ್ ಬಾಲಕೃಷ್ಣ ಶೆಟ್ಟಿ ಅವರೇ ಬನ್ನಿ. ಹೀ ಈಸ್ ಎ ಚಾರ್ಟರ್ ಮೆಂಬರ್, ಐ ನೋ ದ್ಯಾಟ್, ಬಿಕಾಸ್ ಡಾಕ್ಟ್ರು ತುಂಬ ಸಾರಿ ಅವರ ಮೆಡಿಕಲ್ ಶಾಪಿಗೆ ಹೋಗಿದ್ದಾರೆ ಅವರನ್ನು ಮೆಂಬರ್ ಮಾಡಲಿಕ್ಕೆ. ಆದ್ದರಿಂದ ನಾನು ನಿಮಗೆ ಏನು ಹೇಳಲಿಕ್ಕಿಲ್ಲ. ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಅಂದರೆ ಯಾವ ರೀತಿಯಲ್ಲಿ ಒಂದು ಕ್ಲಬ್ ನಡೆಸ್ಕೊಂಡು ಹೋಗಬೇಕು ಅದರದ್ದು ನೀವೊಂದು ರೂವಾರಿ. ದಯಮಾಡಿ ಈ ಕೆಲಸವನ್ನು ಮಾಡೋದಾದರೆ ಕೈ ಎತ್ತಿ. ಎಸ್. ಸರ್ವಿಸ್ ಚೇರ್ಪರ್ಸನ್ ಲಯನ್ ಲಕ್ಷ್ಮಣ್ ಶೆನಾಯ್. ಬೇಕಂದರೆ ಅವರ ಸೇವಾ ಯೋಜನೆಗಳು ಅಷ್ಟು ಅದ್ಭುತವಾಗಿರಬೇಕು. ಈಗ ತಾನೇ ನಾನು ಬರುವಾಗ ನಮಿತಾ ಅವ್ರ ಹತ್ರ ಕೇಳಿದೆ, ಮೇಡಮ್ ನಿಮ್ಮದು ಈ ವರ್ಷದ್ದು ಏನೆಲ್ಲ ಕಾರ್ಯಕ್ರಮ? ಅವರು ಹೇಳಿದರು, ನಮ್ಮಲ್ಲಿ ಒಂದು ಅದ್ಭುತವಾದ ಲಯನ್ ಬಂದಿದ್ದಾರೆ, ಲಯನ್ ಲಕ್ಷ್ಮಣ್ ಶೆನಾಯ್. ಅವರು ಹಿ ಬ್ರೀಡ್ಸ್ ಸರ್ವಿಸ್. ಆದ್ದರಿಂದ ಸರ್ ನಿಮಗೆ ನಾನು ಏನು ಹೇಳುವುದಿಲ್ಲ, ಒಂದೇ ಒಂದು ವಿಷಯ ಹೇಳ್ತೇನೆ. ಅಂದರೆ ನಿನ್ನೆ ಮನ್ ಕಿ ಬಾತಲ್ಲಿ ನಮ್ಮ ಪ್ರಧಾನಮಂತ್ರಿಗಳು 2 ಮಾತು ಹೇಳಿದರು. ಏನಂದರೆ 2014 ನಂತರ ನಾವು ಭಾಳಷ್ಟು ಸೇವಾ ಯೋಜನೆ ಮಾಡಿದ್ದೇವೆ ಫಾರ್ ಸ್ವಚ್ಛತಾ ಅಭಿಯಾನ. ಅದು ಟಾಯ್ಲೆಟ್ಸ್ ಕೊಟ್ಟಿದ್ದೇವೆ, ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡು, ಹಾಗೂ ಗಿಡ ಮರಗಳನ್ನು ತುಂಬ ನೆಟ್ಟಿದ್ದೇವೆ. ಈಗ ಹಿಸ್ ನ್ಯೂ ಪ್ರೋಗ್ರಾಮ್ ಇಸ್ ಜಲ್ ಶಕ್ತಿ. ಅಂದರೆ ಇನ್ನೊಂದು 20 ವರ್ಷದಲ್ಲಿ ನಮ್ಮ ಮಕ್ಕಳಿಗೆ ನೀರಿಲ್ಲದ ಹಾಗೆ ಆಗ್ತದೆ. ಆದ್ದರಿಂದ ವಿ ಹ್ಯಾವ್ ಟು ಕನ್ಸರ್ವ್ ವಾಟರ್. ಆದ್ದರಿಂದ ಈ ವರ್ಷದ ಕಾರ್ಯಕ್ರಮ ಸರ್
ದಯಮಾಡಿ ನಿಮ್ಮ ಈ ಎಲ್ಲ ಕಾರ್ಯಕ್ರಮಗಳ ಜೊತೆ ಒಂದು ಜಲಶಕ್ತಿ ಅಂದರೆ ಯಾವ ರೀತಿಯಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಯಾವ ರೀತಿಯಲ್ಲಿ ನಾವು ನೀರು ಕನ್ಸರ್ವ್ ಮಾಡ್ಬೋದು, ರೇನ್ ಹಾರ್ವೆಸ್ಟಿಂಗ್ ಇರ್ಬೋದು, ರೇನ್ ವಾಟರ್ ಕನ್ಸರ್ವೇಷನ್ ಇರ್ಬೋದು, ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಇದನ್ನು ಭಾಳ ಸೀರಿಯಸ್ಲಿ ನಾವು ತಗೊಳ್ಬೇಕಾಗ್ತದೆ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮೊಮ್ಮಕ್ಕಳಿಗೋಸ್ಕರ. ಈ ಕಾರ್ಯಕ್ರಮವನ್ನು ತಾವು ಮಾಡೋದಾದರೆ ದಯಮಾಡಿ ಕೈ ಎತ್ತಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಕಲ್ಚರಲ್ ಚೇರ್ಪರ್ಸನ್, ಮೈ ಗಾಡ್, ಯು ಕುಡಂಟ್ ಫೈಂಡ್ ಅ ಬೆಟರ್ ಪರ್ಸನ್. ಶೋಭಾ ಭಾಸ್ಕರನ್ ಹಾಗೂ ಸಪ್ನಾ ಹರೀಶ್. ಸಪ್ನಾ ಎಲ್ಲಿದ್ದಾರೆ? ದೇರ್ ಯು ಆರ್. ಶೋಭಾ ಭಾಸ್ಕರನ್ ಈಸ್ ಅವರ್ ಕಲ್ಚರಲ್ ಅಂಬಾಸಿಡರ್ ಫ್ರಮ್ ಛೋಟಾ ಮ್ಯಾಂಗ್ಳೂರ್. ಅವರು ಒಂದು ಹಾಡು ಸತ್ಯಂ ಶಿವಂ ಸುಂದರಂ ಸ್ಟಾರ್ಟ್ ಮಾಡಿದರೆ ನಾವು ಎಲ್ಲರೂ ಏನು ಹೇಳ್ತೇವೆ, ಮಂತ್ರಮುಗ್ಧರಾಗಿರ್ತೇವೆ ಅಲ್ವಾ? ಸಪ್ನಾ ಹರೀಶ್ ಈಸ್ ಎ ವಾಟ್ಸ್ಯಾಪ್ ಕ್ವೀನ್. ನೀವು ಅವ್ರದ್ದೊಂದು ವಾಟ್ಸ್ಯಾಪ್ ನೋಡಿದರೆ ಅಷ್ಟೊಂದು ಒಳ್ಳೆಯ ಕೆಲವೆಲ್ಲ ಮೆಸೇಜಸ್ ಹಾಕ್ತಾರೆ, ಆ್ಯಂಡ್ which is very, very presently included, that kind of. Sapna, please continue, and Shobha also please continue your good work. Please raise your hand. Yes, sports chairperson Lion Uday Kumar ಹಾಗೂ Lion Usha Ramchandra. ಬನ್ನಿ. ಉದಯ್ ಕುಮಾರ್ ಅವ್ರು ಬಂದಿದ್ದಾರಾ? ಇಲ್ಲ, ಪರವಾಗಿಲ್ಲ. ಅವ್ರದ್ದು ಸ್ಪೋರ್ಟ್ಸ್ ಚೇರ್ಪರ್ಸನ್ ಅಂದರೆ ಆದಷ್ಟು ನಮ್ಮದು ಆಲ್ರೌಂಡ್ ಡೆವಲಪ್ಮೆಂಟ್ ಇನ್ ಲಯನಿಸಮ್. ಉಷಾ ಅವರಿದ್ದಾರೆ, ಸೊ ಶಿ ನೋಸ್ ಹೌ ಟು ಗೋ ಅಬೌಟ್ ಇಟ್. ದಯಮಾಡಿ ಆದಷ್ಟು. ಮತ್ತು ವಿವೇಕರಿದ್ದಾರಲ್ಲ, ವಿವೇಕ್ ಈಸ್ ಅನ್ ಎಕ್ಸಲೆಂಟ್ ಇದ್ದಾರಲ್ಲಿ. ವಿವೇಕ್, ವೇರ್ ಆರ್ ಯು? ಓ, ಈಸ್ ಅನ್ ಎಕ್ಸಲೆಂಟ್ ಸ್ಪೋರ್ಟ್ಸ್ ಪರ್ಸನ್. ಸೊ ಅವ್ರದ್ದು ಸ್ವಲ್ಪ ಅವರ ಕೈಯಿಂದ ಕೆಲವೆಲ್ಲ ಅಡ್ವೈಸ್ ತಗೊಳ್ಳಿ. ದಯಮಾಡಿ ಈ ಕೆಲಸವನ್ನು ತಾವು ಮಾಡೋದಾದರೆ ಕೈ ಎತ್ತಿ. ಎಸ್, ರಾಜೇಶ್ ಶೆಟ್ಟಿ ಅವರೇ, ನಿಮಗೆ ಸಹ ನಾನು ಏನು ಹೇಳೋದಿಲ್ಲ, ಯಾಕಂದರೆ ಇವತ್ತು ತಾನೇ ನೀವು 10 ಮೆಂಬರ್ಸ್ ಅಂತ ಹೇಳಿದ್ರಿ, ಅದರಲ್ಲಿ 6 ಜನ ಬಂದಿದ್ದಾರೆ, ಇನ್ನೊಂದು 4 ಜನ ಬರಲಿಕ್ಕಿದೆ. ನೋ ಪ್ರಾಬ್ಲಮ್, ಇನ್ನು ಮುಂದಿನ ದಿನಗಳಲ್ಲಿ ಯು ಕ್ಯಾನ್ ಆಲ್ವೇಸ್ ಇಂಡಕ್ಟ್ ದೆಮ್. ಮೇನ್ ಏನಂದರೆ ರಾಜೇಶ್ ಅವರೇ, ಸಿ ದ್ಯಾಟ್ ಅವರನ್ನು ನಮ್ಮ PST ಸೆಮಿನಾರ್ ಅಥವಾ ಇಂಡಾಕ್ಟ್ರಿನೇಷನ್, GMT ಅವ್ರದ್ದು ಇಂಡಾಕ್ಟ್ರಿನೇಷನ್ ಮೀಟಿಂಗ್ ಇರ್ತದೆ, ಎಲ್ಲ ಹೊಸ ಮೆಂಬರ್ಸನ್ನು ನೀವು ಕರ್ಕೊಂಡು ಬರಬೇಕು. ಯಾಕೆಂದರೆ ಯಾರಿಗೂ ಏನು ಗೊತ್ತಿಲ್ಲ, ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಅಂದರೆ ಎಂತ ಅಂತಲೇ ಗೊತ್ತಿಲ್ಲ, ಯಾರು ಅದರ ಪ್ರೆಸಿಡೆಂಟ್ ಅಂತ ಗೊತ್ತಿಲ್ಲ. ಆದ್ದರಿಂದ ಎಕ್ಸೆಪ್ಟ್ ನಮ್ಮ ಗವರ್ನರ್ ಬಿಟ್ಟರೆ, ನಮ್ಮ RC ಬಿಟ್ಟರೆ ಬೇರೆ ನಮಗೆ ಯಾರ್ದು ಗುರ್ತಾ ಇಲ್ಲ. ಆದ್ದರಿಂದ ದಯಮಾಡಿ ಅವರನ್ನು ಕರ್ಕೊಂಡು ಬಂದು ಸಿ ಟು ಇಟ್ ದ್ಯಾಟ್ ದಿ ಬಿಕಮ್ ಗುಡ್ ಮೆಂಬರ್ಸ್. ವಿಲ್ ಯು ಡೂ ದಿಸ್ ಸರ್? ಇನ್ನು LCF ಕೋಆರ್ಡಿನೇಟರ್ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ನಾರಾಯಣನ್, ಅದು ಮತ್ತೆ ಸರ್ ಆಫ್ಟರ್ವರ್ಡ್ಸ್. ಡೈರೆಕ್ಟರ್ಸ್ನವರು ಡಾಕ್ಟರ್ ರವಿ ವರ್ಮಾ ಆಳ್ವ, ಲಯನ್ ಮಹೇಶ್ ಕುಮಾರ್, ಪ್ಲೀಸ್ ಕಮ್ ಟು ಮೈ ಲೆಫ್ಟ್. ಲಯನ್ ರಾಮಚಂದ್ರ, ಲಯನ್ ಯೋಗೇಶ್, ಲಯನ್ ಮಲ್ಲಿಕಾ ಭಂಡಾರಿ, ಲಯನ್ ಸಂದೀಪ್ ಹೆಗಡೆ, ಲಯನ್ ಸತೀಶ್ ಭಂಡಾರಿ, ಲಯನ್ ದಿವಾಕರ್ ಎಂ. ಸರ್ ಈಚೆ ಬನ್ನಿ ಆಫ್ ದ ಕ್ಲಬ್. ಏನೆಲ್ಲ ಪಾಲಿಸೀಸ್, ಹೊಸ ಪಾಲಿಸೀಸ್, ಹೊಸ ಸರ್ವಿಸಸ್ ಏನೆಲ್ಲ ಇದೆ ಅದಕ್ಕೆ ನೀವೆಲ್ಲರೂ ರೂವಾರಿ. ಆಮೇಲೆ ನಿಮ್ಮ ಪ್ರೆಸಿಡೆಂಟ್ ಏನೆಲ್ಲ ಹೊಸ ಕಾರ್ಯಕ್ರಮಗಳು ತರಬೇಕು ಅದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಆಲ್ ಆಫ್ ಯು ಆರ್ ವೆರಿ ಪಾಸಿಟಿವ್. ದಯಮಾಡಿ ಕೈ ಎತ್ತಿ ಎಸ್ ಅಂತ ಹೇಳಿಬಿಡಿ. ಎಸ್, ಅಲ್ಲಿಯೇ ನಿಲ್ಲಿ ಸರ್. ಬಿಗ್ ಸಪೋರ್ಟ್ ಟು ದ ಇನ್ಕಮಿಂಗ್ ಪ್ರೆಸಿಡೆಂಟ್. ನೀವೊಂದು ಯಾವ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೆರವೇರಿಸಿಕೊಂಡು ಹೋಗಬೇಕು, ಅಲಾಂಗ್ ವಿತ್ ದ ಪ್ರೆಸಿಡೆಂಟ್ ಆ್ಯಂಡ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಫಸ್ಟ್ ವೈಸ್ ಪ್ರೆಸಿಡೆಂಟ್, ಯು ಆರ್ ಇನ್ ಚಾರ್ಜ್ ಆಫ್ GLT. ಯು ಆರ್ ಆಲ್ಸೋ ದ GLT ಕೋಆರ್ಡಿನೇಟರ್. ಏನಾದರೂ ಕಾರ್ಯಕ್ರಮಗಳಿದ್ದರೆ ದಯಮಾಡಿ ನೀವು ಬರಬೇಕು. ಫಸ್ಟ್ ವೈಸ್ ಪ್ರೆಸಿಡೆಂಟ್. ಸೆಕೆಂಡ್ ವೈಸ್ ಪ್ರೆಸಿಡೆಂಟ್, ಯು ಆರ್ ಇನ್ ಚಾರ್ಜ್ ಆಫ್ GMT. ಯುವರ್ ಕೋಆರ್ಡಿನೇಟರ್ ಇಸ್ ದೇರ್, ಲಯನ್ ಎಡಪಡಿತ ಇಸ್ ದೇರ್. ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಯಾವ ರೀತಿಯಲ್ಲಿ ಅವರು ಕಂಡಕ್ಟ್ ಮಾಡ್ತಾರೆ, ದಯಮಾಡಿ ತಾವು ಇಬ್ಬರು ಆ ಕಾರ್ಯಕ್ರಮಗಳಿಗೆ ಬರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇನ್ ಕೇಸ್ ದ ಪ್ರೆಸಿಡೆಂಟ್ ಈಸ್ ನಾಟ್ ಏಬಲ್ ಟು ಪ್ರಿಸೈಡ್ ಯಾವುದಾದ್ರೂ ಫಂಕ್ಷನಲ್ಲಿ, ದಯಮಾಡಿ ದ ಫಸ್ಟ್ ಆ್ಯಂಡ್ ದೆನ್ ದ ಸೆಕೆಂಡ್. ಬಟ್ ಯು ಕ್ಯಾನ್ ಆಲ್ವೇಸ್ ಜಾಯಿನ್ ದ ಲಯನ್ಸ್ ಇನ್ ವಾಟ್ ಎವರ್ ಫಂಡ್ ರೇಸಿಂಗ್ ಆ್ಯಕ್ಟಿವಿಟಿ ದೇ ಆರ್ ಡೂಯಿಂಗ್. ಪ್ಲೀಸ್ see that you are transparent in your accounts. We have 2 accounts, sir, Bhagwan Das avare. We have 2 accounts. We have one service activity account and we have one administration account. In administration account, only the amount that you collect from the members is put into it. In the service activity account, whatever donations you collect is put into it. At no point of time
ಸರ್ವಿಸ್ ಆ್ಯಕ್ಟಿವಿಟಿ ಹಣವನ್ನು ತಾವು ಅಡ್ಮಿನಿಸ್ಟ್ರೇಷನ್ಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ದ್ಯಾಟ್ ಈಸ್ ಟು ಗೋ ಬ್ಯಾಕ್ ಟು ದ ಪಬ್ಲಿಕ್. And the administration account, if you are falling short, you can always bring it to your service activity because it is your money. But this money belongs to the public. Public ಇಂದ ನಾವು ಏನು ಹಣ ಕಲೆಕ್ಟ್ ಮಾಡ್ತೇವ, it has to go back to the public. ಆಮೇಲೆ you have to give your statement of accounts once a month to the board of directors, once in 3 months to the district office. ಆಮೇಲೆ you have to attend the zone advisory meeting of your zone chairman of your own club. Narayanan, I think, is going to be the zone chairperson, so he will be calling a zone advisory. Sir, will you be able to do this to the best of your ability? Thank you very much. We have the secretary Sandeep Mahale avare hagu Leo Pranavi Uchil avare. So the sports chairperson, make note, you can have a kabaddi tournament because you have a kabaddi sports person here. Hagu Sandeep Mahale avare. ಈಗ ತಾನೇ ನಾನು ಟ್ರೆಷರರ್ ಇದ್ದು ಎಲ್ಲ ಕೆಲಸವನ್ನು ಹೇಳಿದ್ದೇವೆ. 14ನೇ ತಾರೀಕಿಗೆ ಲಯನ್ಸ್ ಸೇವಾ ಮಂದಿರದಲ್ಲಿ ನಿಮಗೆಲ್ಲರಿಗೆ ಒಂದು PST ಸೆಮಿನಾರ್ ಇದೆ. ದಯಮಾಡಿ ಅದಕ್ಕೆ ಬನ್ನಿ. ಆದ್ದರಿಂದ ನಾನು ಇವತ್ತು ಹೆಚ್ಚು ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದೇನೆಂದರೆ, ಯು ಆರ್ ದ ಲಯಸನ್ ಆಫೀಸರ್ ಬಿಟ್ವೀನ್ ಯೋರ್ ಕ್ಲಬ್ ಆ್ಯಂಡ್ ದ ಡಿಸ್ಟ್ರಿಕ್ಟ್. ನಿಮ್ಮ ಕ್ಲಬ್ನಲ್ಲಿ ಏನೆಲ್ಲ ಆಗುತ್ತಾ ಅದರದ್ದು ರಿಪೋರ್ಟ್ ಒಂದು ಡಿಸ್ಟ್ರಿಕ್ಟಿಗೆ ಹೋಗಬೇಕು ಎವ್ರಿ ಮಂತ್. ಸೇಮ್ ವೇ ವಿತ್ you also, the secretary, see that Pranavi, every month the report goes to the ಎಲ್ಲದರಲ್ಲಿಯೂ ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟಿಗೆ ನೀವು ಬರೀ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿ ಯು ಕ್ಯಾನ್ ಜಸ್ಟ್ ಸೆಂಡ್ ಇಟ್. ಆಮೇಲೆ ಅದಕ್ಕೆ ಬೇಕಾದ ಪ್ರೂಫ್ಸ್ ಅದನ್ನೆಲ್ಲ ತಾವು ಕಳಿಸಿಕೊಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್, ಯು ಆರ್ ದ ಹಾರ್ಟ್ ಆಫ್ ದ ಕ್ಲಬ್. ಒಂದು ಯಾವ ರೀತಿಯಲ್ಲಿ ಒಂದು ಮನುಷ್ಯನ ಹೃದಯ ಬಡಿತ ಉಂಟು ನೋಡಿ, ಯಾವ ರೀತಿಯಲ್ಲಿ ಅವನನ್ನು ಎಚ್ಚರಿಕೆಯಲ್ಲಿ ಇಟ್ಕೊಳ್ತದ, ಅದೇ ರೀತಿಯಲ್ಲಿ ನಿಮ್ಮಿಂದಾಗಿ ನಿಮ್ಮ ಕ್ಲಬ್ ಎಚ್ಚರಿಕೆ ಆಗಿದೆ. ಸಿ ದ್ಯಾಟ್ ಯು ಬ್ರಿಂಗ್ ಎವ್ರಿಬಡಿ ಟುಗೆದರ್. 2 ವಾಕ್ಯಗಳನ್ನು ನೆನ್ಪಿಟ್ಕೊಳ್ಬೇಕು. ಒಂದು, ಥ್ಯಾಂಕ್ ಯು. ಯಾರಾದರೂ ಏನಾದರೂ ಸಹಾಯ ಮಾಡಿದರೆ ಡೋಂಟ್ ಫರ್ಗೆಟ್ ಟು ಸೇ ಥ್ಯಾಂಕ್ ಯು. ನಮಿತಾ ಶ್ಯಾಮ್ ಆ್ಯಂಡ್ ಲಿಯೋ ಅವನಿ ಶ್ಯಾಮ್, ಪ್ಲೀಸ್ ಕಮ್ ಫಾರ್ವರ್ಡ್. ಬನ್ನಿ, ಯು ಆರ್ ರೈಟ್ ಇನ್ ಫ್ರಂಟ್. ಆ್ಯಂಡ್ ಸೆಕ್ರೆಟರಿ ಆ್ಯಂಡ್ ಟ್ರೆಷರರ್ ಅವರ ಹಿಂದಿಂದ ಇರಿ. because you are going to gain a lot of support from all these people, the vice presidents, the treasurer, and Namita, I don't have to tell you anything because you have been such an excellent politician and you know how to organize things. Yeah, what is necessary is that you see that our governance program serve with love. ಪ್ರತಿಯೊಂದು ಲೆಟರಿಗೆ ಒಂದೊಂದು ಅದಕ್ಕೆ ಶಬ್ದ ಇದೆ. ಆದ್ದರಿಂದ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ. ಆ್ಯಂಡ್ ಅವನಿ, ಯು ಹ್ಯಾವ್ ಟು ಸಿ ದ್ಯಾಟ್ ಯು ಅಕಂಪನಿ ಯುವರ್ ಮದರ್ ಆ್ಯಂಡ್ ಸಿ ವಾಟ್ ಯು ಕ್ಯಾನ್ ಡೂ ಫಾರ್ ದ ಯೂತ್. Okay, for the youth of the, let us see one more Tejasvi Surya coming up, Tejaswini Surya it could be. So let's see how you can help the youth in forming a better youth brigade. This is all. And you are the chief executive officer, you are the head of the club, and ellarannu ondu tayi hage, please see that you bring them together and you have to preside over all the meetings. You need to have 2 meetings in a month. If you can have a service activity and have a meeting, or you can have only 1 meeting and the board of directors meeting. So you are forming what is called as a board of directors. New idi gumpu enide, you are the board of directors for 2019-20. You have 1 person missing, and that is your immediate past president, Lion Narayanan. Please stand in your place, sir. Lion Narayanan, I have had many an occasion to talk to him, me and Dr. Shastri. And what I have found is, he is meticulous because he is a lawyer. He is meticulous and he is perfect in his approach. Therefore, sir, please pass on those qualities to these people and see that this year Lions Club of Chota Mangalore will be the best in our district. Will you, sir, do this to the best of your ability? Yes. Thank you very much. Ladies and gentlemen, here is your team for 2019-20. A wonderful team that I had the privilege of installing. ನಮ್ಮ ಡಾಕ್ಟರ್ ಶಾಸ್ತ್ರಿ ಅವರಿಗೆ ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರ್ ಅಂದರೆ
ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರ್ ಅಂದರೆ ಭಾಳಷ್ಟು ಪ್ರೀತಿ. ಯಾಕೆಂದರೆ ಅವರೇ ಸ್ಪಾನ್ಸರ್ ಮಾಡಿದ ಈ ಕ್ಲಬ್. ಇವತ್ತು ನನಗೊಂದು ಅವಕಾಶ ಸಿಕ್ಕಿತಲ್ಲ, ಐ ಆಮ್ ವೆರಿ ಹ್ಯಾಪಿ. ಆನ್ ಬಿಹಾಫ್ ಆಫ್ ಡಾಕ್ಟರ್ ಸಂತೋಷ್ ಕುಮಾರ್ ಶಾಸ್ತ್ರಿ ಆ್ಯಂಡ್ ಆನ್ ಬಿಹಾಫ್ ಆಫ್ ಮೈ ಸೆಲ್ಫ್, ಐ ವಿಶ್ the incoming team, the income team already, the very best, and I felicitate Sir Lion Narayanan, Lion Satish Bhandari and Lion Pavitra, I think, no? Yes, I wish them hearty felicitations for a year well done. God bless all of you and thank you for the opportunity. Shastri, to hand this over to Namita Sham as a blessing and also to use it with love and compassion. Thank you. ಅಧ್ಯಕ್ಷರಿಂದ ಅಧಿಕಾರ ಹಸ್ತಾಂತರ. ನೂತನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ದೀಪ ಪ್ರಜ್ವಲನೆಯ ಸಮಯ. ಲಯನ್ ಕವಿತಾ ಶಾಸ್ತ್ರಿ ಇವರಿಗೆ ಸ್ಮರಣಿಕೆಯ ಗೌರವ. As I take up the reins as president of this prestigious club, I ask God for give strength so that my able team and I can take my club to a greater heights and to serve strength and service. Today, I pay respect, greetings and homage to the founder Lion Melvin Jones and all those who laid their lives for Lionism. I have taken the pledge for working for the welfare of Mother Nation, Mother India, and also for the welfare of the poor. I have always felt that if we excel and encourage others to excel in their chosen field of work, that will be the greatest contribution we can give to this society. Secondly, I see time as a very valuable and non-renewable resource. This, if used well by all, can make our country great. Thirdly, let's keep aside some of our income for service, as it equals to giving it to God, who gives us continuously pouring. Atmiyare,
2013ರಲ್ಲಿ ಲಯನ್ಸಿಗೆ ಸೇರ್ಪಡೆಗೊಂಡು ಕಳೆದ 6 ವರ್ಷಗಳಿಂದ ಕಾರ್ಯದರ್ಶಿ ಉಪಾಧ್ಯಕ್ಷೆ ಹುದ್ದೆಯನ್ನು ಅಲಂಕರಿಸಿ ನಮ್ಮನ್ನು ಲಯನ್ಸ್ನಲ್ಲಿ ತೊಡಗಿಸಿಕೊಂಡದಕ್ಕೆ ಸಂತೋಷವಾಗ್ತಾ ಇದೆ. ಈಗ ಮುಖ್ಯವಾಗಿ ನಾನು ಕಾರ್ಯದರ್ಶಿಯಾಗಿದ್ದ ಸಂದರ್ಭದಲ್ಲಿ ಲಯನ್ನ ಕವಿತಾ ಶಾಸ್ತ್ರಿ ಮೇಡಮ್ ಅವರು ಹೇಳಿದರು, ಗವರ್ನರ್ ಆಗಿದ್ದರು ಅವರು. ಆ ಸಂದರ್ಭದಲ್ಲಿ ಬಹುತೇಕ ಕೆಲಸಗಳನ್ನು ನಾವು ಮಾಡಿದೆ. ಅವರು ನಮಗೆ ಯಾವತ್ತೂ ಪ್ರೇರಣೆ, ಅವರ ಮಾತುಗಳು ಕೂಡ ನಮಗೆ ಪ್ರೇರಣೆ. ಯಾಕೆಂದರೆ ಒಂದೆರಡು ಕಾರಣಕ್ಕಾಗಿ ನಾನು ಲಯನ್ಸನ್ನು ತುಂಬ ಇಷ್ಟಪಡ್ತೇನೆ. ಮೊದಲನೇದಾಗಿ ಡಾಕ್ಟರ್ ಸಂತೋಷ್ ಶಾಸ್ತ್ರಿ ಹಾಗೂ ಲಯನ್ ಕವಿತಾ ಶಾಸ್ತ್ರಿ ದಂಪತಿಗಳು ಆದರ್ಶ ದಂಪತಿಗಳು ಅಂತ ಹೇಳ್ಬೋದು. ಪ್ರತಿಯೊಂದು ಅವರು ಗವರ್ನರ್ ಆಗಿ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ಜಿಲ್ಲೆಯಲ್ಲಿ ನಮ್ಮ ರಾಜ್ಯಪಾಲರಾಗಿ ಅವರ ಕಾರ್ಯವೈಖರಿ, ಸರಳತೆ, ಅದೇ ಅವರು ಈಗಾಗಲೇ ಹೇಳಿದೆ, ಅವರಿಂದ ಪ್ರೇರಣೆ ಪಡೆದು ನಾನು ತುಂಬ ಸಂತೋಷಗೊಂಡಿದ್ದೇನೆ. ಆದ ಕಾರಣ ನನಗೆ ಲಯನ್ಸ್ ಏನು ಇಷ್ಟ ಆಗಿ ಹೋಗಿದೆ. ಆದ್ದರಿಂದ ಕಂಟಿನ್ಯೂಸ್ ಲಯನ್ಸ್ನ ಎಲ್ಲ ಕಾರ್ಯಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಅದಲ್ಲದೆ ಸೇವೆ, ಎಲ್ಲರೂ ಒಂದೇ ಕುಟುಂಬದಂತೆ ಈ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮಿಂದಾದ ಸಹಾಯವನ್ನು ನೀಡುತ್ತಾ ನಾವು ನಡೆಸುವಂತಹ ಸೇವಾ ಚಟುವಟಿಕೆಗಳಲ್ಲಿ ನಮ್ಮ ಸದಸ್ಯರೆಲ್ಲರಿಗೂ ಒಂದು ಧನ್ಯತಾ ಭಾವ ಇದೆ. ಆದ ಕಾರಣ ಲಯನ್ಸನ್ನು ನಾವು ಮುಂದಕ್ಕೆ ಇನ್ನೂ ಉತ್ತಮ ರೀತಿಯಲ್ಲಿ ಕೊಂಡೋಗುವುದಕ್ಕೆ ನಾವು ಈಗಾಗಲೇ ಪ್ರತಿಜ್ಞೆ ಮಾಡಿದ್ದೇವೆ. ಅದೇ ರೀತಿ ಎಲ್ಲ ಸದಸ್ಯರ ಕೂಡ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಯಾಚಿಸುತ್ತಾ, ಈಗಾಗಲೇ ಪದಗ್ರಹಣ ಸಮಾರಂಭ ಇಂದು ನಡೆದಿದೆ. ಕಳೆದ 1 ವಾರದಿಂದ ನಮ್ಮ ಕಾರ್ಯಚಟುವಟಿಕೆಗಳು ನಡೆಯುತ್ತಾ ಇದೆ. ನಾವು ಈಗಾಗಲೇ ಹೇಳಿದೆ, ನಾನು ಲಯನ್ನ ಲಕ್ಷ್ಮಣ್ ಶೆಣೈ ಅವರು ಅವರ ಬಾಲ ಸಂರಕ್ಷಣಾ ಕೇಂದ್ರದ ಟ್ರಸ್ಟಿ ಕೂಡ ಹೌದು. ಅದರಲ್ಲಿ ಅವರು ಕೆಲವು ದಿನಗಳಿಂದ ಕಂಟಿನ್ಯೂಸ್ ಆಗಿ ಲಯನ್ಸಿಗೆ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಮೆಡಿಕಲ್ ಕ್ಯಾಂಪ್ ಇರಬಹುದು, ಮಕ್ಕಳ ವಿಷಯದಲ್ಲಿ ಕೆಲವೊಂದು ನಾವು ಮಾಡಿದಂತಹ ಕೆಲಸ ಕಾರ್ಯಗಳು, ಅಲ್ಲಿ ಸಸಿ ನಡುವ ಕೆಲಸಗಳು, ಅದೇ ರೀತಿ ಸೆಂಟ್ ಝೇವಿಯರ್ ITIಗೆ ಕೆಲವು ಎಲೆಕ್ಟ್ರಾನಿಕ್ಸ್ ವಸ್ತು ಅವರಿಗೆ ಬೇಕಾದಂತಹ TV, ಫ್ರಿಡ್ಜ್ ಕಲೀಲಿಕ್ಕೆ ಕೊಡುವಂಥದ್ದು, ಹಲವಾರು ಚಟುವಟಿಕೆಗಳನ್ನು ನಾವು ಈಗಾಗಲೇ ಆರಂಭಿಸಿದ್ದೇವೆ. ಇನ್ನು 50,000ಕ್ಕಿಂತ ಹೆಚ್ಚು ವಸ್ತುಗಳು, ಮೌಲ್ಯದ ವಸ್ತುಗಳು, ಅದು ಮೌಲ್ಯಕ್ಕಿಂತಲೂ ಜಾಸ್ತಿಯಾಗಿ ಆ ವಸ್ತುಗಳ ಅಗತ್ಯ ಅಲ್ಲಿ ಇದೆ. ಯಾಕೆಂದರೆ ಮಕ್ಕಳು ITIಯಲ್ಲಿ ಕಲಿಬೇಕಾದರೆ ಅವರಿಗೆ ವಸ್ತುಗಳು ಬೇಕು. ಅಂತಹ ವಸ್ತುಗಳನ್ನು ನಮ್ಮ ಅಮ್ಮ ಎಲೆಕ್ಟ್ರಾನಿಕ್ಸ್ ಅವರ ಯೋಗೀಶ್ ಕೂಡ ಒದಗಿಸಿದ್ದಾರೆ, ಲಯನ್ ಲಕ್ಷ್ಮಣ್ ಶೆಣೈ ಅವರು ಒದಗಿಸಿದ್ದಾರೆ. ನಮ್ಮ ಬಾಕಿ ಎಲ್ಲ ಮೆಂಬರ್ ಕೂಡ ಅದಕ್ಕೆ ಸಹಾಯವನ್ನು ಮಾಡಿದ ಕಾರಣ ಆ ಒಂದು ಅಸೈಗೋಳಿ ಸೆಂಟ್ ಝೇವಿಯರ್ ITIಗೆ ಸಹಾಯ ಮಾಡಲು ನಮಗೆ ಸಾಧ್ಯವಾಗಿದೆ. ಅದೇ ರೀತಿ ಈ ವರ್ಷದ ಹಲವಾರು ಯೋಜನೆಗಳನ್ನು ನಾವು ಈಗಾಗಲೇ ರೂಪುರೇಷೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಎಲ್ಲರ ಸಹಕಾರವನ್ನು ನಾನು ಯಾಚಿಸುತ್ತಾ, ನನ್ನ ಪರಿಚಯವನ್ನು ಶೋಭಾ ಅವರು ತುಂಬ ವಿಶೇಷವಾಗಿ ಹೇಳಿದರು. ಅವರು ಉತ್ತಮ ಗಾಯಕಿಯಾಗಿ ನಾವೆಲ್ಲರೂ ಅವರನ್ನು ಗಾನಕೋಗಿಲೆ ಹೇಳ್ತೇವೆ, ಆದರೆ ಅವರು ಸಾಹಿತ್ಯ ಕೂಡ ಅವರಿಗೆ ಗೊತ್ತು, ಸಾಹಿತ್ಯ ಅಂತಲೂ ಕೂಡ ಹೇಳ್ಬೋದು ನಾನೀಗ. ಅದನ್ನು ಅವರಿಗೂ ಧನ್ಯವಾದ ಅರ್ಪಿಸುತ್ತಾ, ಇಂದಿನ ಪದಗ್ರಹಣ ಸಮಾರಂಭವನ್ನು ಲಯನ್ ಕವಿತಾ ಶಾಸ್ತ್ರಿ ಅವರು ಬಹಳ ಸುಂದರವಾಗಿ, ಅವರೊಂದು ಉತ್ತಮ ಟೀಚರ್ ಹೌದು. ಅವರ ಎಲ್ಲ ಮಾತುಗಳನ್ನು, ಯಾಕೆಂದರೆ ಕೇವಲ ಲಯನ್ಸಲ್ಲಿ ಮಾತ್ರ ಅಲ್ಲ ಹೊಗಳೋದು ಅವರನ್ನು, ರೋಟ್ರಿ ಫಂಕ್ಷನ್ಗೆ ಹೋದರೂ ಕೂಡ ಅವರು ಚೀಫ್ ಗೆಸ್ಟ್ ಆಗಿ ಹೋದರೆ ಅವರ ಮಾತುಗಳನ್ನು ಕೇಳಲಿಕ್ಕೆ ರೋಟ್ರಿ ಅವರು ತುಂಬ ಇಷ್ಟಪಡ್ತಾರೆ ಅಂತ ನನಗೆ ರೋಟೇರಿಯನ್ ಒಬ್ಬರು ಹೇಳಿದರು ನನಗೆ. ಆದ ಕಾರಣ ನಾನು ಯಾವತ್ತೂ ಕವಿತಾ ಶಾಸ್ತ್ರಿ ಅವರ ಮಾತುಗಳಿಗೂ ಅವರ ಕೆಲಸಗಳಿಗೂ ನಮಗೆ ಪ್ರೇರಣೆ ಎಂದು ಹೇಳುತ್ತಾ, ಮುಂದೆ ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಝೋನ್ ಚೇರ್ಪರ್ಸನ್ ಆಗಿ ಆಯ್ಕೆಗೊಂಡಿದ್ದಾರೆ. ಅವರ ಕಾಲಾವಧಿಯಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸುತ್ತಾ, ಮುಖ್ಯವಾಗಿ ನಮ್ಮ ಕೆಪೇಬಲ್ ಟೀಮ್ ಅಂತ ಹೇಳ್ಬೋದು, ನನ್ನ ಸೆಕ್ರೆಟರಿ ಸಂದೀಪ್ ಮಹಾಲೆ ಹಾಗೂ ಟ್ರೆಷರರ್ ಭಗವಾನ್ ದಾಸ್ ಅವರು, ಇಂದಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಬೇಕಾದ್ರೆ ಅವರ ಕೆಲಸ ಕಾರ್ಯಗಳು ಎಲ್ಲ ಇದರಲ್ಲಿ ಕಾಣ್ತದೆ. ಯಾವ ರೀತಿ ಈ ಪ್ರೋಗ್ರಾಮ್ ಒಂದು ಸೆಟ್ ಆಗಿದೆ ಅಂದರೆ ಅವರ ಪರಿಶ್ರಮ ಕೂಡ ಇದರಲ್ಲಿ ಇದೆ. ಅದೇ ರೀತಿ ಇಲ್ಲಿಯೂ ನನ್ನ ಮಗಳು ಅವನೀಶ್ ಶ್ಯಾಮ್ ಕೂಡ, ಮಕ್ಕಳು ಇನ್ನೂ ಮುಂದೆ ಬರಬೇಕು ಎಂಬ ಉದ್ದೇಶದಿಂದ ಆದಷ್ಟು ಮಕ್ಕಳನ್ನು ನಾವು ಈ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ. ಅದೇ ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಹೇಳಿ ನಾವು ನಮ್ಮ ಸೆಕ್ರೆಟರಿ ಪ್ರಣವಿ ಉಚ್ಚಿಲಿದ್ದಾರೆ, ಅವರನ್ನು ನಾವು ಪ್ರೇರೇಪಿಸ್ತೇವೆ. ಯಾಕಂದರೆ ಯಾವಾಗ ನಾವು ಇನ್ನೊಬ್ಬರ ಉತ್ತಮ ಚಟುವಟಿಕೆಗಳು ಅಥವಾ ಅವರ ಒಂದು ಸ್ಕಿಲ್ಲನ್ನು ನಾವು ಹೇಳ್ತೇವೆ, ಆ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೀತಾರೆ. ಅದೇ ರೀತಿ ನಮ್ಮ ಟ್ರೆಷರರ್ ಲಿಯೋ ಟ್ರೆಷರರ್ ನಿತಿನ್ ಆಚಾರ್ಯ ಅವರು ಕೂಡ ಬಹಳ ಉತ್ತಮ ಹಾಡುಗಾರ. ಅವರ ಒಂದು ನ್ಯೂ ಆಲ್ಬಮ್
ತುಳು ಆಲ್ಬಮ್ ರೀಸೆಂಟ್ ರಿಲೀಸ್ ಆಗಲಿಕ್ಕಿದೆ. ಬಹಳ ಉತ್ತಮ ಹಾಡುಗಾರ ಹಾಗೂ ಅವರದ್ದು ಟೀಮ್ ಡಿಫ್ರೆಂಟ್ ಎಂದು ಒಂದು ಅವರದೊಂದು ಸಂಸ್ಥೆ ಇದೆ. ಈ ಮಕ್ಕಳು ಈ ವಯಸ್ಸಿನಲ್ಲಿ ಅಂತಹ ಚಟುವಟಿಕೆ ಮಾಡುತ್ತಾ ಅದರ ಜೊತೆಗೆ ಯೂತ್ ಅವೇರ್ನೆಸ್ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು ಎಂಬ ದೃಷ್ಟಿಯಿಂದ ಲಯನ್ಸಿಗೆ ಎಲ್ಲರನ್ನೂ ನಾವು ಜೋಡಿಸಿಕೊಂಡು ಒಟ್ಟಿಗಾಗಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲರ ಸಹಕಾರ ಮತ್ತೊಮ್ಮೆ ಬಯಸುತ್ತಾ ನನ್ನ ಆತ್ಮೀಯ ಕರೆಗೆ ಓಗೊಟ್ಟು ಬಂದಿರುವಂತಹ ನಮ್ಮ ಇನ್ನು ಬೇರೆ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನನ್ನ ಆತ್ಮೀಯ ಬಂಧುಗಳಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಲಯನಿಸಂ, ಜೈ ಹಿಂದ್. It may be innovations, leadership and skills. So keeping all this in mind, we wish to plan a better projects that would be very productive to youth. Last but not the least, I would also congratulate the past president Rajna Bandari, Secretary Nitin and Treasurer Kirtana for their successful year. Congratulating the new team, Secretary Pranavi Uchil and Nitin, and I'm sure that this year ahead will be a successful one. ಲಯನ್ಸ್ ಕೋಶಾಧಿಕಾರಿಯಾದ ಲಯನ್ ಭಗವಾನ್ ದಾಸ್ ಹಾಗೂ ಕವಿತಾ ದಾಸ್ ದೇಣಿಗೆ ನೀಡುವ ಮೂಲಕ ಈ ಧನ ಸಹಾಯವನ್ನು ಲಯನ್ಸ್ PDG ಕವಿತಾ ಶಾಸ್ತ್ರಿ ದಂಪತಿಗಳು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಲಕ್ಷ್ಮಿ ಫಸ್ಟ್ PU ಸೇಂಟ್ ಎಲೋಸಿಯಸ್ ಕಾಲೇಜ್, ಗೌತಮ್ ಸೆಕೆಂಡ್ PU NSAM PU ಕಾಲೇಜ್ ನಂತೂರ್. ಈ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಈ ಸೇವಾ ಚಟುವಟಿಕೆಯನ್ನು ನೆರವೇರಿಸಬೇಕಾಗಿ ಅತಿಥಿಗಳಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ಳುತ್ತಾ ಅವರ ಪ್ರಾಯೋಜಕತ್ವದಲ್ಲಿ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯ ಡಾಕ್ಟರ್ ಸಂತೋಷ್ ಕುಮಾರ್ ಶಾಸ್ತ್ರಿ ಇವರಿಂದ ಈ ಕಾರ್ಯಕ್ರಮ ಸೇವಾ ಯೋಜನೆ ನಡೀತಾ ಇದೆ. ಅಭಿನಂದನೆಗಳು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೆ ಮತ್ತು ಇದನ್ನು ನೀಡಿದಂತಹ ಬಾಲ ಸಂರಕ್ಷಣಾ ಕೇಂದ್ರದ ವಿಶೇಷ ಏನಂದರೆ ಈ ಒಂದು ಕೇಂದ್ರಕ್ಕೆ ಸ್ಥಳದಾನ ಮಾಡಿದವರು ಲಯನ್ ಲಕ್ಷ್ಮಣ್ ಶೆಣೈ ಇವರ ತಂದೆಯವರು ದಿವಂಗತ ಕೀರ್ತಿಶೇಷ PM ಶೆಣೈ ಅವರು ಕೊಡ ಮಾಡಿದಂತಹ ಜಾಗೆಯಲ್ಲಿ ಅವರೇ ಸ್ಥಾಪಕ ಅಧ್ಯಕ್ಷರಾಗಿ ಟ್ರಸ್ಟ್ ಇತ್ತು. ಈಗ ಅವರ ಮಗ ಈ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಅವರನ್ನು ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಲಯನ್ ಲಕ್ಷ್ಮಣ್ ಶೆಣೈ ಅವರು ವೇದಿಕೆಗೆ ಬರಬೇಕು. ನಮ್ಮ ಇಂದಿನ ಪದಗ್ರಹಣ ಅಧಿಕಾರಿಗಳೊಂದಿಗೆ ಈ ಸೇವಾ ಯೋಜನೆಯನ್ನು ವಿದ್ಯಾರ್ಥಿಗಳಿಗೆ ಹಂಚಬೇಕಾಗಿ ಕೇಳಿಕೊಳ್ಳುತ್ತಾ ಉನ್ನತ ದರ್ಜೆಯಲ್ಲಿ ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಅಶ್ವಿತ್, ಶಿಲ್ಪಾ, ಶಿವಾನಿ, ಲಿಖಿತಾ, ಸಹನಾ, ನಿಶಾ, ದೀಪಿಕಾ, ಲಕ್ಷ್ಮಿ, ಅರ್ಪಿತಾ, ಕೇಸಾಂಗ್, ದೋರ್ಜಿ, ಕಿಂತಿಶಾ, ವಂತಸ್ಮಿ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿದ್ದುಕೊಂಡು ಆ ಶೈಕ್ಷಣಿಕದಲ್ಲಿ 80%, 85%, 90%ಕ್ಕಿಂತಲೂ ಹೆಚ್ಚಿನ ಅಂಕ ಪಡೆದಂತಹ ದೂರ ಪ್ರದೇಶದ ವಿದ್ಯಾರ್ಥಿಗಳು, ಅರುಣಾಚಲ, ಮೇಘಾಲಯ, ಕೇರಳದಂತಹ ಊರಿನ ವಿದ್ಯಾರ್ಥಿಗಳು ಇವರು ಅವರಿಗೆ ಶೈಕ್ಷಣಿಕ ಸಹಾಯವನ್ನು ನೀಡ್ತಾ ಇದ್ದಾರೆ. ಅವರಿಗೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಂತಹ ಸೌಲಭ್ಯವನ್ನು ನಮ್ಮ ಲಯನ್ ಲಕ್ಷ್ಮಣ್ ಶೆಣೈ ಅವರು ತನ್ನ ತಂದೆಯವರು ಕೀರ್ತಿಶೇಷ PM ಶೆಣೈ ಅವರ ಮಾರ್ಗದರ್ಶನದ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ಇದೀಗ ಈ ಒಂದು ಆರ್ಥಿಕ ಸಹಾಯವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಈ ವಿದ್ಯಾರ್ಥಿಗಳ ಭವಿಷ್ಯ ಮುಂದಕ್ಕೆ ಉಜ್ವಲವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಎಲ್ಲರೂ ಅವರಿಗೆ ಅಭಿನಂದನೆಯ ಚಪ್ಪಾಳೆಯನ್ನು ತಟ್ಟಬೇಕು. ನಮ್ಮ ಲಯನ್ ಲಕ್ಷ್ಮಣ್ ಶೆಣೈ ಅವರ ಈ ಸೇವಾ ಕಾರ್ಯ ನಿರಂತರವಾಗಿ ಹೀಗೆ ಮುಂದುವರಿಯುವಂತೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಾ ಅವರ ನೇತೃತ್ವದಲ್ಲಿ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ 1 ವಾರದ ಭಾಗವತ ಸಪ್ತಾಹ ನಡೆಯಿತು. ಅದರ ಜೊತೆಗೆ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸಹಕಾರದಲ್ಲಿ ವನ ಮಹೋತ್ಸವ, ಪರಿಸರ ದಿನಾಚರಣೆ, ಯೋಗ ದಿನಾಚರಣೆ ಮತ್ತು ಸಂತ ಝೇವಿಯರ್ ಕೇಂದ್ರಕ್ಕೆ ಎಲೆಕ್ಟ್ರಾನಿಕ್ ಉಪಕರಣಗಳ ಕೊಡುಗೆ ಹೀಗೆ 10 ಹಲವು ಕಾರ್ಯಕ್ರಮಗಳಲ್ಲಿ ನಡೆಯಿತು. ವೈದ್ಯಕೀಯ ಶಿಬಿರ ಕೂಡ ನಡೆದಿದೆ. ಲಯನ್ ಲಕ್ಷ್ಮಣ್ ಶೆಣೈ ಅವರ ನೇತೃತ್ವದಲ್ಲಿ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ನೇತೃತ್ವದಲ್ಲಿ ಮೊನ್ನೆ ತಾನೇ ಅದು ನಡೆದಿದೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ವಿದ್ಯಾರ್ಥಿಗಳು ಮುಂದಕ್ಕೆ ಮತ್ತಷ್ಟು ಒಳ್ಳೆಯ ಅಂಕ ಪಡೆದು ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗಿ ಮೂಡಿ ಬರಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಅವರಿಗೆ ಈ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಲಯನ್ ಲಕ್ಷ್ಮಣ್ ಶೆಣೈ ಅವರು. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆಯೇ ಈಗ ಸಂತ ಝೇವಿಯರ್ ತಾಂತ್ರಿಕ ವಿದ್ಯಾಲಯದ ಪ್ರಾಂಶುಪಾಲರು ಶ್ರೀಯುತ ಸುಧೀರ್ ಕೋಟ್ಯಾನ್ ಅವರು ವೇದಿಕೆಗೆ ಬರಬೇಕಾಗಿದ್ದೇನೆ.
ಪುಟಾಣಿ ಮಕ್ಕಳಿಗೆ ವಂದನೆಗಳು. ತಮ್ಮ ಸ್ವಸ್ಥಾನಕ್ಕೆ ತೆರಳಬಹುದು. ಸಂತ ಝೇವಿಯರ್ ತಾಂತ್ರಿಕ ವಿದ್ಯಾಲಯದ ಪ್ರಾಂಶುಪಾಲರು ಶ್ರೀಯುತ ಸುಧೀರ್ ಕೋಟ್ಯಾನ್ ಬಂದಿದ್ದಾರೆ. ಅವರಿಗೆ ಕೊಡುಗೆಯನ್ನು ಕೊಟ್ಟಾಗಿದೆ. ಇಲ್ಲಿ ಕೇವಲ ಔಪಚಾರಿಕವಾಗಿ ನಾವು ಅವರನ್ನು ಗುರುತಿಸಲಿಕ್ಕಿದ್ದೆವು. ವಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಲಿಯೋ ಸೇವಾ ಯೋಜನೆಗಳು ಇದರ ವಿವರವನ್ನು ನೀಡಲಿಕ್ಕಿದ್ದಾರೆ. The title of health and fitness, we the Leo Club of Chota Mangalore begin with the first Leo project honoring the youth. I call upon Mr. Guru Kiran, who began his bodybuilding career at 2014. He has secured 9 district level bodybuilding championship. He has also secured first place as district level amateur bodybuilding champion. Currently, he serves as a fitness trainer at Fitness Factory, Jeppu, Mangalore. I wish all the success for his future endeavors. Secondly, I call upon Mr. Sujit Pujari, who started his career at 2009 and his achievements are 2012, he won Strongman of Dakshin Kannada. 2014, he won silver medal at state level powerlifting competition held at Shivamogga. 2018, he won MYM title. And recently, he has participated at national level bodybuilding championship held at Hyderabad. Currently, he owns a Garudi Excel Multi Gym. I wish all the success for his future endeavors. Now I request Madam Kavita Shastri to honor the achievers. ಈ ಲಿಯೋ ಪ್ರಾಜೆಕ್ಟ್ನ ಜೊತೆಗೆ ನನ್ನ ಯೋಗ ಗುರುಗಳಾದ ಬಾಲಪ್ಪ ಪೂಜಾರಿ ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ತಗೊಳ್ಬೇಕು ಕೇಳ್ತಾ ಇದ್ದೇನೆ. ಯೋಗ ದಿನಾಚರಣೆ ಮಾತ್ರವಲ್ಲ, ಕಂಟಿನ್ಯೂಸ್ ಆಗಿ ಅವರು ಸಮಾಜಕ್ಕೆ, ಸ್ವಸ್ಥ ಸಮಾಜಕ್ಕಾಗಿ ಯೋಗವನ್ನು ತರಬೇತಿ ಕೊಡ್ತಾ ಇದ್ದಾರೆ. ಆದ ಕಾರಣ ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸಲು ಇಚ್ಛಿಸ್ತೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಕಳೆದ 20 ವರ್ಷಗಳಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಮಂದಿರದಲ್ಲಿ ಅವರು ಯೋಗ ತರಬೇತಿಯನ್ನು ಅತ್ಯಂತ ಯಶಸ್ವಿಯಾಗಿ ನೀಡ್ತಾ ಬಂದಿದ್ದಾರೆ. ಯೋಗ ಗುರುವಾಗಿ ಅವರು ಲಯನ್ಸ್ ಕ್ಲಬ್ಬಿನಿಂದ, ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನಿಂದ ಒಮ್ಮೆ ಸನ್ಮಾನವನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ಳುತ್ತಾ ಅವರಿಗೂ ಕೂಡ ಶ್ರೀ ಯೋಗ ಬಾಳಪ್ಪ ಪೂಜಾರಿ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದೇಹದಾಢ್ಯ ಪಟುಗಳಾಗಿ ತಮ್ಮ ಸಾಧನೆಯನ್ನು ಮಾಡಿದಂತಹ 3 ಮಂದಿ ಸಾಧಕರಿಗೆ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಅಭಿಮಾನದ ಲಿಯೋ ಸಂಸ್ಥೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಅಭಿನಂದನೆಗಳು. ಇವರ ಈ ಒಂದು ಕ್ರೀಡಾಪಟುತ್ವ ಮುಂದಕ್ಕೆ ಮತ್ತಷ್ಟು ಬೆಳಗಲಿ. ಅವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶಕ್ಕೂ ನಮ್ಮ ಊರಿಗೂ ಹೆಮ್ಮೆ ತರುವಂಥವರಾಗಲಿ ಅಂತ ಹೇಳಿಕೊಳ್ತಾ 3 ಮಂದಿ ಸಾಧಕರು, ಅದರ ಜೊತೆಗೆ ಯೋಗ ಗುರು ಶ್ರೀಯುತ ಬಾಳಪ್ಪ ಪೂಜಾರಿ ಇವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ಲಯನ್ ವಿದ್ಯಾಧರ್ ಶೆಟ್ಟಿ ನಮ್ಮ ಲಯನ್ ಸದಸ್ಯರು. ಇವರನ್ನು ಇಂದು ಅಭಿನಂದಿಸಲು ಕಾರಣವಿದೆ. ಕಳೆದ ಹಲವಾರು ವರ್ಷಗಳಿಂದ ಕ್ಲಬ್ಬಿನ ಎಲ್ಲ ಚಟುವಟಿಕೆಗಳಲ್ಲಿ ಭಾಗ್ಯವಹಿಸಿ ನಿರಂತರವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಸುದ್ದಿವಾಹಿನಿ ಹೊಸಕರಲ್ ಮುಖೇನ ಬಿತ್ತರಿಸಿ ಪ್ರಶಂಸೆ ಪಾತ್ರರಾಗಿದ್ದಾರೆ. ಅಲ್ಲದೆ ಉಳ್ಳಾಳ ಪರಿಸರದ ಜನರ ನಾಡಿಮಿಡಿತ ಹೊಸಕರಲ್ ಚಾನೆಲ್ ಮುಖಾಂತರ ಉತ್ತಮ ಕಾರ್ಯಕ್ರಮಗಳನ್ನು, ಸುದ್ದಿಗಳನ್ನು ಕಳೆದ 15 ವರ್ಷಗಳಿಂದ ಬಿತ್ತರಿಸುತ್ತಿದ್ದು, ಉತ್ತಮ ಮಾಧ್ಯಮ ಮಿತ್ರ ಹಾಗೂ ಓರ್ವ ದಕ್ಷ ಲಯನ್ ಸದಸ್ಯ, ಮಾಜಿ ಲಯನ್ ಅಧ್ಯಕ್ಷ ಎಂದು ಹೇಳುವಲ್ಲಿ ನಮಗೆಲ್ಲರಿಗೂ ಸಂತೋಷ. ಉಳ್ಳಾಳದಲ್ಲಿ ಸೌಹಾರ್ದತೆಗೆ ಒತ್ತು ಕೊಡುವ ಕಾರ್ಯಕ್ರಮವನ್ನು, ಅಂದರೆ ದೀಪಾವಳಿ, ಈದ್ ಮಿಲಾದ್ ಹಾಗೂ ಕ್ರಿಸ್ಮಸ್ ಇಂಥ ಕಾರ್ಯಕ್ರಮಗಳಿಗೆ ಸೌಹಾರ್ದ ಕೂಟವನ್ನು ಕಳೆದ 10 ವರ್ಷಗಳಿಂದ ಆಚರಿಸುತ್ತಿದ್ದು, ಈ ನಾಡಿನ ಸರ್ವಧರ್ಮದ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಪತ್ರಿಕೋದ್ಯಮ ಹಾಗೂ ಮಾಧ್ಯಮ ಸೇರಿ 32 ವರ್ಷಗಳ ಇವರ ಸೇವೆ ಶ್ಲಾಘನೀಯವಾದದ್ದು. ದಿವಂಗತ PM ಶೆಣೈ ಅವರ 100ನೇ ಜನ್ಮ ಶತಾಬ್ದಿಯನ್ನು
ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ನಡೆಸಿದ ನಮ್ಮ ಸದಸ್ಯ ಲಯನ್ ಲಕ್ಷ್ಮಣ್ ಶೆಣೈ ಇವರು ಲಯನ್ಸ್ನ ಸೇವಾ ಚಟುವಟಿಕೆಗಳಿಗೂ ಅಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ನಡೆದ ಕಾರ್ಯಕ್ರಮದ ಚಿತ್ರಣವನ್ನು ಇಂದು LCD ಮೂಲಕ ನಿಮ್ಮ ಮುಂದೆ ಪ್ರಸಾರ ಮಾಡಿದ್ದಾರೆ. ನಮ್ಮ ಲಯನ್ ವಿದ್ಯಾಧರ್ ಶೆಟ್ಟಿಯವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಹೊಸಕರಲ್ ಮೂಲಕ ಪ್ರಸಾರ ಮಾಡಿದ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇವರನ್ನು ಲಯನ್ ಲಕ್ಷ್ಮಣ್ ಶೆಣೈ ವೇದಿಕೆಯಲ್ಲಿದ್ದಾರೆ ಆಗಮಿಸಿದ್ದಾರೆ, ಅಭಿನಂದಿಸಬೇಕಾಗಿ ವಿನಂತಿಸಿಕೊಡುತ್ತಾರೆ. Gentlemen, President Lions Club Chota Mangalore, year 2018-19. Dignitaries on the dais, honorable guests, fellow Lions, special guests, special invitees and friends. At the first outset, I thank you for joining us this evening for the installation of the new president and her team and for the celebrations. Chota Mangalore Lions Club came into existence on 27/12/1992. I feel very happy to say that today the founder of our club is with us, and he is none other than the Doyen of Lionism, Dr. Lion Santosh Kumar Shastri, MJF, PMJF, who is on the dais now. Sir, we assure you that the seed planted by you will become a large tree in the coming days, and we will remember you always sitting under the shade. I am proud to have been given the opportunity to serve as the President of Lions Club Chota Mangalore for the year 2018-19. Over the years, I have been associated with many social organizations, but I can honestly say that none have been more rewarding than my time with the Lions Club. I am extremely thankful and honored to have been able to serve as the President of Chota Mangalore for the year 2018-19. I would like to thank our club members for doing all the club activities so well and rise to the occasion when called upon to do so, to make our club and the community a better place to live for all. My sincere thanks to our Governor, Cabinet members, Region Chairperson and Joint Chairperson for their guidance, positive attitude, support and encouragement. The committee that put in a lot of time and efforts planning the whole year's program. Our board members for their commitment to our club and for all their hard work to ensure that we had a successful year 2018, including 18-19, including our Leos. My special thanks to our Joint Chairperson 2018-19, Lion Jagadish Sharapaditaya, for he is in front of me. Kindly stand up, sir, please. For his valuable guidance and support. For the whole year, he remained as a friend, philosopher and guide to me. He has also given me an opportunity to attend Heart Saver training program under American Heart Association at Father Muller's Hospital, Kankanadi, which will further help me to serve the heart patients.
I would be wrong if I do not wholeheartedly thank our second VDG, Lion Vasant Kumar Shetty, who has performed my installation ceremony on 29 July 2018. Further, he created confidence and supported me to participate in RLLI, ELLI leadership training programs conducted at Coorg and Visakhapatnam, which gave me a lot of inputs and increased my leadership qualities. I will cherish the opportunities provided to me by our second VDG Lion Vasant Kumar Shetty. I suggest all the youngsters in Lionism to attend such training programs and to make use of it. Last but not least, my sincere thanks to my better half, Srimati Kumari, for her support throughout the year, without which it would not have been a successful year for me. We proudly started the year with a breakfast with Lion Lakshman Shanai's house, coupled with numerous programs like planting of trees, etc. The year has presented many challenges, especially with the devastation caused by heavy rain at Coorg. The spirit of Lions Club was alive, and as well as our members sought to come together to face the challenge. Many of our dedicated members contributed large amount for the Coorg calamity. I express my deep gratitude to all those who have helped for the common cause. I am not going to try to highlight all the accomplishments for the year as president, since I feel these are our bonded duties as Lions, and we simply did it. We never ran behind the points. It was easy for me to establish goals for the year as we prioritized the events. Our Governor Lion Devdas Bhandari made it clear what his goals were, and we have taken the best foot forward for fulfilling his goals for the year 2018-19. You should all be very pleased with what we as a club accomplished this year. Almost all of what we set out to do was looked after. I salute the members of Lions Club, Lions and Leo's Chota Mangalore Club, who have spared their valuable time and supported me for achieving the goals. I have joined the club, Lions Club, in the year 2017, and I was introduced by Lion Sandeep Hegde. Sandeep Hegde is there? Please stand up. Yes. The very next year, I have been given the opportunity to become the president. Joining Lions Club has turned out to be one of the most rewarding activities I undertake in my personal life, and serving as president was amazing and humbling experience. My deepest thanks to Lion Satish Bhandari and Lion Sandeep Hegde for the opportunity provided to me to serve this great club as president. Now, as Lion Namita Shyam prepares to assume the mantle with the dedicated office bearers, I would like to congratulate her and her team and wish them a wonderful year ahead, 2019-20. With many service activities, with our DG slogan, serve with love, I think a lady president will be able to do it much better, I hope. I know at this point it looks like a large mountain to climb, but it will be a fun journey, and you will have the support of all our members as you move forward. ಭಂಡಾರಿ ಇವರಿಂದ ಮಾತು. Mahatma Gandhiji said, "Be the change you wish to see in the world." This speaks about the capabilities of the youth. Presiding officer, today's chief guest, dignitaries on and off the dais, and all my dear Leos and Cubs, Namaskara. Well, it's my proud privilege to stand before you and address as a president for the last time. I always dreamt of being a club president, but the opportunity came such that I became the first president of my home club. And I'm so thankful. This was a wonderful journey. And at this moment, I would like to thank and congratulate a couple of people. So first of all, I would like to thank to
today's installing officer, as well as PDG Santosh Kumar Shastri and Kavita Shastri. Both have always been an inspiration to me when I was a district Leo president, as well as now. Whenever I have any queries or any doubts, she can sort it out. I have that confidence. And nextly, I would like to thank my parents, Lion Malika Bandari and Satish Bandari, because of whom you can see Prajna Bandari today. Well, thank you so much for your encouragement and support. And next thanks goes to my dear secretary as well as treasurer Nitin and Kirtana. So they have always been there for me. They stood by me. And yeah, that's true that, because of my busy schedule, I couldn't do anything much. But they were always there with me in all my events or programs. Thank you so much both. Love you all. And nextly, yeah, you can clap for Leos. No problem. Yeah, thank you. Thank you so much. Yeah. And nextly, I would like to thank K.C. Narayan uncle, because for a Leo to grow, it's very difficult, because I am experienced, and as being a district Leo president, now being a president, I know how difficult it is. And thank you so much, uncle, for being there for us, and all the lions and lionesses as well as Leos. I thank you all. And nextly, I would wish all the best. And one more thing, I missed out Pallavi, our district Leo president, who's a real inspiration to Leos. Because when I was a district Leo president, I remember it was hard for me. It was it was just a kickstart for all the Leos. I wanted them to be here. I wanted them to do something, contribute something for society. And her leadership has shown where Leoism can reach. She's collected sponsorship, which is very hard. She's gathered Leos, which is amazing. She's not here, but can I have a round of applause for Pallavi, as well as the Leo coordinator, Bhageshwari auntie. So I miss them today, but my heartfelt thanks to them. And nextly, I would like to wish all the best for my next set of little cute kids, Leos. So I'm always there with y'all, and they have already started encouraging Leos, which is like amazing, right? Right? Amazing, right? You can see this from Leos. Amazing, right? Yeah, exactly. Well, all the best. You all have a great future. I'm always with y'all. My support is always there with y'all. Okay, great. And nextly, I would like to tell something, give some message to Leos, being very straight. Leos, don't mind, this is nothing from, intentionally, but I take this as an opportunity and tell you all that, see, don't attend Lions function or Leo function for the sake of attending. Don't do service activities for the sake of attending. This is for, including me, don't worry. So why I tell that? Because, see, for me, when I was a district Leo president, it was hard to gather members. But today, at this moment, I can say, Pallavi has proved that Leos can do anything and everything possible. Anything and everything. Wonderful, amazing. And I feel now, speaking about youth now, because I kind of, like to be an inspiration, or it's kind of like that. Okay, so coming to the point, so youth, where is it lacking? Why are we suppressing our thoughts? Right? So today, if I would have thought that people will talk about me, I would never be here and standing here and talking to you all, right? Please don't, think what society talks about you. It's just that what difference you can make to the society. Just don't suppress your thoughts. You have an amazing power of speech. Utilize it.
okay, and make the best use of it. Don't just look into the club level or district level or multiple level. Why can't we make the difference to the universe? Why can't we make the difference to the world? Why being in the cocoon and thinking? Why not come out with something? Right? It's a pleasure. Yes. Thank you, ma'am. Thank you, one and all. Madam, I request you to hand over the pins to Prasham. Come. What's your name? The best. Dhanush. Yeah, Sankirt. nice president to have. She's bringing all for us. And Kirtana. Shall I come, sir? Thank you. ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತಿನ ಇನ್ಸ್ಟಾಲೇಷನ್ ಸೆರೆಮನಿಯನ್ನು ಪ್ರತಿಜ್ಞಾ ವಿಧಿಯನ್ನು ಪೂರೈಸಿದ ಕವಿತಾ ಶಾಸ್ತ್ರಿ ದಂಪತಿಗಳನ್ನು ನಿಜವಾಗಿಯೂ ನಾನು ಅಭಿನಂದಿಸಲೇಬೇಕು. ಬಹಳ ಒಳ್ಳೆಯ ರೀತಿಯಲ್ಲಿ ಅವರ ಮಾತು ಕೇಳುವುದಂದರೆ ನಮಗೆ ಬಹಳ ಇಷ್ಟ ಅಂಥ ಮಾತು. ಅದರ ಮೊದಲೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ದಂಪತಿಗಳು ಬಂದು ಇಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದು ನಿಜವಾಗಿಯೂ ಒಂದು ಒಳ್ಳೆಯ ಕೆಲಸ ಅಂತ ಹೇಳಿ ನನ್ನ ಭಾವನೆ. ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದು ನಮಿತಾ ಶ್ಯಾಮ್ ಇವರು ರಾಜಕೀಯದಲ್ಲೂ ಮುಂದಿದ್ದಾರೆ ಅಂತ ಸುದ್ದಿ ಉಂಟು. ಅದೇ ರೀತಿಯಲ್ಲಿ ಈ ನಮ್ಮ ಲಯನ್ಸ್ ಸಾಮಾಜಿಕ ಸೇವೆಯಲ್ಲಿ ಇನ್ನು ಮುಂದಕ್ಕೆ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಇವತ್ತು ಕೂಡ ಹಲವಾರು ಸೇವಾ ಚಟುವಟಿಕೆಗಳು ಅವರ ಮುಖಾಂತರವಾಗಿ ನಡೆದಿದೆ. ಅದರೊಟ್ಟಿಗೆ ಈ ಕ್ಲಬ್ಬಿಗೂ ಕೂಡ ಒಂದು 10-12 ಜನ ಮೆಂಬರ್ಸನ್ನು ಅವರು ಕೊಟ್ಟಿದ್ದಾರೆ. ಈಗಲೇ ನಮ್ಮ GMT ಚೇರ್ಮನ್ ಮೆಂಬರ್ಶಿಪ್ಪು ಕೋಆರ್ಡಿನೇಟರ್ ಜಗದೀಶ್ ಎಳಬಡಿತ ಅವರಿಗೆ ಭಾರಿ ಖುಷಿ ಆಗ್ತಾ ಉಂಟು. ಯಾಕೆಂದರೆ ಅವರಿಗೆ ಮೆಂಬರ್ಶಿಪ್ ಗ್ರೋತಲ್ಲಿ ತುಂಬ ಜನ ಮಾಡಿಕೊಡ್ಬೇಕಂತಲೇ ಕಂಡೀಷನ್ಸ್ ಉಂಟು. ಅದಕ್ಕಾಗಿ ಅವರು ನಿಜವಾಗಿಯೂ ಇದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ತಾ ಇವರಿಗೆ ಮುಂದೆ ಇವರಿಗೂ ಮತ್ತು ಇವರ ಟೀಮಿಗೂ ಶುಭವನ್ನು ಹಾರೈಸ್ತಾ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. Presiding officer of today's program, now I can call as Namita Shamale, and today's installation officer, the very beautiful couple of the district, Lion Kavita Shastri and Santosh Shastri, PDGs, and all the dignitaries on the days, of the days, and my dear fellow Lions. There is a saying by Greg Anderson, don't focus on the destination, focus on the journey to be traveled. I think, I'm sure Namita Sham will not be focusing on the destination, she will focus only on the journey. I wish all the best to the entire team of 2019-20. All the best to all the PSDs. And coming to the installation officer, ಬಹುಶಃ ಕವಿತಾಕನ ಮಾತುಗಳಿಗಂದ್ರೆ ಬಹುಶಃ ಇಲ್ಲಿ ಇರುವವರು ಎಲ್ಲರಿಗೂ ಖುಷಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಶಿ ಈಸ್ ಎ ಟೀಚರ್. ಯಾವತ್ತೂ ನಮಗೆ ನೆನಪಿರೋದು ಯಾವ್ದು, ಆ ಟೀಚರ್ ಏನು ಹೇಳಿದ್ದಾರೆ ಅದು ತಪ್ಪಾಗಿದ್ರೆ ನಾವು ಸರಿ ಅಂತ ಯಾವ ಮಕ್ಕಳು ಕೂಡ ಟೀಚರ್ ಹೇಳ್ತಾನೆ ಯಾವತ್ತು ಬೈಪಾಸ್ ಮಾಡಿದೆ. ಹಾಗಾಗಿ ಇವತ್ತು ನಮಿತಕ್ಕ ಬಹುಶಃ ಕವಿತಾಕ್ಕ ಹೇಳಿದ್ದನ್ನು ಖಂಡಿತವಾಗಿ ಚಾಚು ತಪ್ಪದೆ ಪಾಲಿಸ್ತಾರೆ. ಅದೇ ರೀತಿ ಬಿಕಾಸ್ ಆಫ್ ಆ ಡೆಡಿಕೇಶನ್ Namita Sham will emerge as I think number 1, only we are the competitors, number 1 in the district. I wish you all the best. ಅದೇ ರೀತಿ ಶಾಸ್ತ್ರಿ ಫ್ಯಾಮಿಲಿಗಳು ಇಬ್ಬರಿಗೂ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಹೋಮ್ ಕ್ಲಬ್ ಲಯನ್ಸ್ ಕ್ಲಬ್ ಬಂಟ್ವಾಳದ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇನ್ನು KC ನಾರಾಯಣ್ ಬಹುಶಃ ಈಸ್ ಎ ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ. ಯಾಕೆಂತ ಹೇಳಿದ್ರೆ ಆ್ಯಸ್ ಎ ಲಾಯರ್, ಅವರು ಎಲ್ಲ ಹೇಳಲಿಕ್ಕೆ ಆದರೆ ತುಂಬ ಉದ್ದ ಇದೆ. ಆ್ಯಸ್ ಎ ಲಾಯರ್, ಆ್ಯಸ್ ಎ ಬ್ಯಾಂಕ್ ಮ್ಯಾನೇಜರ್, ಫೈನಲಿ ಅವರು ನಾವೊಂದು ಕಾಲೇಜಲ್ಲಿ ಒಂದು ಅಮೇರಿಕನ್ ಹಾರ್ಟ್ ಫೌಂಡೇಶನ್ ಒಂದು CPR ಪ್ರೋಗ್ರಾಮ್ ಮಾಡಿದ್ದೆವು, ಸ್ಪೆಷಲ್ ಓನ್ಲಿ ಫಾರ್ ಡಾಕ್ಟರ್ಸ್. ಬಟ್ ಇವರು ಒಂದು ಸ್ಟೂಡೆಂಟ್ ಆಗಿ ನಾವು ಹೀ ಈಸ್ ಎ ಆಥರೈಸ್ಡ್ ಪರ್ಸನ್ ಫಾರ್ ಎನಿ ಹಾರ್ಟ್ ಅಟ್ಯಾಕ್. ಅವರು ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡುವಂಥ ಒಬ್ಬ ಡಾಕ್ಟರ್ ಅಂತ ಹೇಳ್ಬೋದು, ನಾರಾಯಣನ್. ಹಾಗಾಗಿ ಅವರಿಗೂ ಅಭಿನಂದನೆ. ಇನ್ನು ನಮ್ಮ RC ಬಹುಶಃ ಈ ವರ್ಷದ RC ಹೀಸ್ ವೆರಿ ಲಕ್ಕಿ. ಯಾಕೆಂದರೆ
ನಾನು ಆರಿಸಿ ಆಗಿದೆ, ಬಟ್ ನಾನಾಗಿ ಅದನ್ನು ಬೇಡ ಅಂತ ಹೇಳಿದೆ. ಹಾಗಾಗಿ ನಮ್ಮ ರಾಧಾಕೃಷ್ಣ ರವಿ ಅವರನ್ನು ಪಡೆದುಕೊಂಡು, ಯಾಕೆಂದೇಳಿ ಅವರ 3 ಝೋನ್ ಚೇರ್ಪರ್ಸನ್ಸ್ ದೇ ಆರ್ ವೆರಿ ಸ್ಟ್ರಾಂಗ್. ಒನ್ ಈಸ್ ಮೈ ಸುಧಾಕರ್ ಆಚಾರ್ಯ ಆ್ಯಂಡ್ KC ಆ್ಯಂಡ್ ಒನ್ ಮೋರ್ ಈಸ್ ಮೋಹನ್ ದಾಸ್ ಕಿಲ್ಲೆ. 3 ಜನ ಕೂಡ ಭಾಳಷ್ಟು ಸ್ಟ್ರಾಂಗ್ ZCಗಳಿದೆ. ಹಾಗಾಗಿ ಅವರಿಗೂ ಅಭಿನಂದನೆ ಹೇಳ್ತಾ, ಫೈನಲಿ ಲಿಯೋ PSGs, all the 3, I think all multifaceted personality. ಅಂದರೆ one is kabaddi player, other one is a tele artist, I think is a movie maker also, and one more athlete. ಓಕೆ, ಎಲ್ಲರೂ ಒಂದಿರ್ತಾರೆ. ಅಂದರೆ ಈ ಟೋಟಲಿ ನಮ್ಮ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ಥರದ ಒಂದು ಏನದು ಡೈವರ್ಸಿಟಿ ಯೂನಿಯನ್, ಅಂದರೆ ಬೇರೆ ಬೇರೆ ಇದರಲ್ಲಿ ಒಂದು ಏಕತೆಯನ್ನು ಇರುವಂಥ ಒಂದು ಕ್ಲಬ್ ಅಂತ ಹೇಳಿದ್ರೆ ಅದು ಛೋಟಾ ಮಂಗಳೂರು. ಅದೇ ರೀತಿ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ಅಭಿನಂದನೆ ಹೇಳ್ತಾ, ಇದರಲ್ಲಿರುವ ಎಲ್ಲ ಲಯನ್ಸ್ ಹಾಗೂ ಲಯನೇತರ ಬಂಧುಗಳಿಗೆ ಎಲ್ಲರಿಗೂ ಅಭಿನಂದನೆ ಹೇಳ್ತಾ. ಶೇಖರ್ ಉಚ್ಚಿಲ್ ಅವರು ಬಂದಿದ್ದಾರೆ, ಅವರು ಬರಬೇಕು ವೇದಿಕೆಗೆ. ಅದೇ ರೀತಿ ಪುಷ್ಕಳ್ ಅವರು, ಸುಧಾ ಸುರೇಶ್ ಹಾಗೂ ಬಾಲಪ್ಪ ಪೂಜಾರಿ ಅವರ ಟೀಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ. Let me thank our presiding officer, Lion Namita Sham, for presiding over this function. On behalf of all the members of Lions Club of Chota Mangalore, I very, very sincerely thank our installing officer, Lion MJF Kavitaka. My very humble thanks goes to our past district governor, Lion MJF PMJF Santosh Kumar Shastri. I heartily congratulate or thanks my outgoing Lion President Lion Narayan and his team of office bearers, and Leo Prajna and her team of office bearers for the wonderful Jaya Gata Janagana Mangaladayaka Jaya He Bharata Bhagya Vidata Jaya He Jaya He Jaya He.
ಿ